ಆತ್ಮೀಯ ವೀಕ್ಷಕರೇ, ಇದು ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ನಾನು ವಿವಿಧ ಕ್ಷೇತ್ರದಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನ ಪರಿಚಯಿಸ್ತಾ ಇದ್ವಿ. ಹಾಗೆ ಇಂದು ಕೂಡ ಒಬ್ಬ ಸಾಧಕಿಯ ಜೊತೆ ನಾನಿದ್ದೇನೆ. ಒಬ್ಬ ಮನುಷ್ಯನ ಭಾವನೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಅದಕ್ಕೆ ಸೂಕ್ತವಾದ ಮಾರ್ಗ ಅಂದರೆ ಹಾಡು. ನಾವು ಹಾಡನ್ನು ಎಷ್ಟು ಅದ್ಭುತವಾಗಿ ಕೇಳ್ತೇವೆ ಅಂದರೆ ಹಾಗೆ ಹಾಡುಗಾರರ ಧ್ವನಿಯನ್ನು ಕೂಡ ಆಲಿಸ್ತೇವೆ. ಅಂತ ಹಾಡುಗಾರ್ತಿ ನನ್ನ ಜೊತೆಗೆ ಇದ್ದಾರೆ, ನಂದಿನಿ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಂದಿನಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಹಾಡುಗಾರರು, ಸಿಂಗರ್ಸ್, ನಮಗೆ ಮೊದಲನೇದಾಗಿ ಅದ್ಭುತವಾದ ಧ್ವನಿ ಕೇಳಿದರೆ ಎಲ್ಲಿ ಬೇಕಾದರೂ ಕೂತ್ಕೊಳ್ತೇವೆ, ಅಷ್ಟು ಶಕ್ತಿ ಇರುವಂಥದ್ದು ಹಾಡು ಮತ್ತು ಕೆಲವರ ಹಾಡುಗಾರರ ಧ್ವನಿಗೆ. ಆದರೆ ನೀವು ಮೊದಲು ಬಂದದ್ದು ನೃತ್ಯಕ್ಕೆ ಬಂದು ಹೇಗೆ ಹಾಡಿಗೆ ಕನೆಕ್ಟ್ ಆಯಿತು? ಮೊದಲು ನೃತ್ಯದ ಮೇಲೆ ಆಸಕ್ತಿ ಇತ್ತಾ ನಿಮಗೆ? ಅದರ ಬಗ್ಗೆ. ಹೌದು, ನಾನು ಆ್ಯಕ್ಚುಲಿ ಕ್ಲಾಸಸ್ ಜಾಯ್ನ್ ಆಗೋದಂದರೆ ಸಣ್ಣ ಇರುವಾಗ ಡಾನ್ಸ್ ಆ್ಯಂಡ್ ಸಿಂಗಿಂಗ್ 2 ಕ್ಲಾಸ್ ಒಟ್ಟಿಗೆ ಜಾಯ್ನ್ ಆಗಿದ್ದೆ. ಅದಾದಮೇಲೆ ನನಗೆ ಚಾನ್ಸ್ ಜಾಸ್ತಿ ಡ್ಯಾನ್ಸಲ್ಲಿ ಸಿಗ್ತಿತ್ತು, ಲೈಕ್ ಸ್ಟೇಜ್ ಪ್ರೋಗ್ರಾಮ್ಸ್. ಅದಾದಮೇಲೆ ನಾನು ಬಿಟ್ಟೆ, ಲೈಕ್ PU ಆಗುವಾಗ ನಾನು 2 ಬಿಟ್ಟಿದ್ದೆ, ಡ್ಯಾನ್ಸು ಸಿಂಗಿಂಗು 2 ಕ್ವಿಟ್ ಮಾಡಿದ್ದೆ ಅಂದರೆ ಆಗ ಆಪರ್ಚುನಿಟಿ ಇರಲಿಲ್ಲ ಆ ಟೈಮಲ್ಲಿ. ಅದಾದಮೇಲೆ ಡಿಗ್ರಿಗೆ ಬಂದ ಮೇಲೆ ನನ್ನ BSc ನಾನು ಕಂಪ್ಲೀಟ್ ಮಾಡ್ತಿರುವಾಗ ನಮ್ಮ TVಯಲ್ಲಿ ಒಂದು ಶೋ ಇತ್ತು, ಅಲ್ಲಿಗೆ ಹೀಗೆ ಹೋದದ್ದು. ಅಂದರೆ ಏನು, ಓಕೆ ನೋಡುವ ಏನು, ನನ್ನ ಕಾಲೇಜ್ನ ಹತ್ತಿರದ ಕಾಲೇಜಲ್ಲಿ ಆಡಿಷನ್ ಇದ್ದದ್ದು. ಸೊ ಓಕೆ ಲೆಟ್ಸ್ ಸಿ ಎಂತಾಗುತ್ತೆ ನೋಡುವ ಅಂತ ಹೇಳಿ ನಾವು ನಮ್ಮ ಸೀನಿಯರ್ಸ್ ಎಲ್ಲ ಫ್ರೀ ಟೈಮಲ್ಲಿ ಹೋದದ್ದು ಆಡಿಷನ್ ಕೊಡಲಿಕ್ಕೆ. ಅಲ್ಲಿ ಹೋಗುವಾಗ ಅಲ್ಲಿ ತನಕ ನಾನು ಆರ್ಕೆಸ್ಟ್ರಾ ಹೋಗಿರಲಿಲ್ಲ, ನಾನು ಸ್ಟೇಜಲ್ಲಿ ಹೋಗಿದ್ದೆ. ಈ ನಮ್ಮ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ ಎಲ್ಲ ಆಗುತ್ತೆ ಅಲ್ವಾ, ಅಲ್ಲಿ ಈಗ ಸಣ್ಣ ಮಕ್ಕಳದ್ದು ಕಾಂಪಿಟೇಷನ್ ಇರ್ತದೆ, ಕರೋಕೆ ಸಾಂಗ್ ಹಾಡಿ ಅದಿರ್ಲಿಲ್ಲ, ಕರೋಕೆ ಸಾಂಗ್ ಲೈವ್ ಅದು ಯಾವುದೂ ಇರಲಿಲ್ಲ. ಅಲ್ಲಿ ಹೋಗ್ತೀವಲ್ಲ, ಸಣ್ಣ ಮಕ್ಕಳೆಲ್ಲ ಹಾಡ್ತಾರೆ, ಆಗ ಹಾಡಿದ್ದು. ಅದಾದಮೇಲೆ ಹೋದದ್ದು ಡಿಗ್ರಿಯಲ್ಲೇ. ಸೊ ಡಿಗ್ರಿಯಲ್ಲಿ ಫಸ್ಟಿಗೆ ಹೋದಾಗ ನಾವೇನು ಅಂದ್ಕೊಂಡ್ವಿ, ಓಕೆ ಇಲ್ಲೇ ಮ್ಯಾಂಗ್ಳೂರಲ್ಲಿ ಇರೋದಲ್ಲ, ಈಸಿ ಇರ್ಬೋದು ಅಂತ. ಬಟ್ ಅಲ್ಲಿ ಹೋಗಿ ನೋಡುವಾಗ ಲೈಕ್ 1500 ಪೀಪಲ್ ಇದ್ರು ಆಡಿಷನಿಗೆ, ಆ್ಯಂಡ್ ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ರು. ಆ್ಯಂಡ್ ಆಡಿಷನ್ ಅಲ್ಲಿ ಮಾತ್ರ ಅಲ್ಲ, ಬೇರೆ ಪ್ಲೇಸಸ್ಸಲ್ಲೂ ಆಗ್ತಿತ್ತು. ಸೊ ಅದು ನೋಡುವಾಗಲೇ ಓಕೆ ಹೋಗುವ ಹಿಂದೆ ಅಂತ. ನಮ್ಮ TV ಸೂಪರ್ ಸಿಂಗರ್ ಸೀಸನ್ 2, ಓಕೆ ಅದರಲ್ಲಿ. ಸೊ ಆಡಿಷನ್ ಇದು ಎಂಥ ಎನ್ವೈರ್ಮೆಂಟ್ ನೋಡುವಾಗಲೇ ಹೋಗುವ ಅಂತ ಆಯಿತು, ಹಿಂದೆ ಹೋಗುವ ಅಂತ. ಬಟ್ ನನ್ನ ಸೀನಿಯರ್ಸ್ನ ಒತ್ತಾಯಕ್ಕೆ, ದಿಶಾಲಿ ಆ್ಯಂಡ್ ಪಂಚಮಿ ಅಂತ ಇಬ್ಬರು ಸೀನಿಯರ್ಸ್ ಇದ್ದರು, ಸೊ ಅವರ ಒತ್ತಾಯಕ್ಕೆ ಮತ್ತೆ ಹೋಗೋಕೆ ಒಂದು ಟ್ರೈ ಕೊಡುವ ಅಂತ ಕೊಟ್ಟೆ. ಅಲ್ಲಿ ನಾನು ಸೆಲೆಕ್ಟ್ ಆದೆ. ಅದಾದಮೇಲೆ ಅಲ್ಲಿ ಒಂದು ಜಡ್ಜ್ ಇದ್ದರು, ಆ್ಯಂಡ್ ಅದಾದಮೇಲೆ ಮೆಗಾ ಆಡಿಷನಲ್ಲಿ ಎಲ್ಲರೂ ಕೂತಿದ್ರು ನನ್ನ ಎದುರು. ಗುರುಕಿರಣ್ ಸರ್, ರಾಜ್ಗೋಪಾಲ್ ಸರ್, ವಿ ಮನೋಹರ್ ಸರ್, ಕದ್ರಿ ಮಣಿಕಾಂತ್ ಸರ್, ಅವರೆಲ್ಲ ಐ ಮೀನ್ ದೊಡ್ಡ ದೊಡ್ಡ ಜನಗಳಲ್ವಾ. ಸೊ ಅವ್ರನ್ನ ನೋಡಿದಾಗಲೇ ಅರ್ಧ ನರ್ವಸ್ ಆಗಿದ್ದೆ ನಾನು. ಬಟ್ ಐ ಗೇವ್ ಮೈ ಟ್ರೈ, ನಾನೇನು ಪ್ರಿಪೇರ್ ಆಗಿದೆ ಅದನ್ನು ಕೊಟ್ಟೆ. ಸೊ ಆಗ ನನಗೆ ಹೋಪ್ಸ್ ಇರಲಿಲ್ಲ. ಆ ಹೊತ್ತಲ್ಲಿ ನಾನು ದಿಲ್ ಮೇರಾ ಮುಫ್ತ್ ಅನ್ನೋ ಹಿಂದಿ ಸಾಂಗ್ ಹಾಡಿದ್ದು. ಸೊ ಅದಾದಮೇಲೆ ಆ ಶೋ ಅಲ್ಲಿ ಕನ್ನಡ ಮಾತ್ರ ಇದ್ದದ್ದು, ಬಟ್ ಮೆಗಾ ಆಡಿಷನ್ಸ್ಗೆಲ್ಲ ಲ್ಯಾಂಗ್ವೇಜ್ ಅಲವೆನ್ಸ್ ಇತ್ತು. ಸೊ ಆಗ ಆ ಹಾಡು ನಾನು ಹಾಡಿದೆ, ಬಟ್ ಅಲ್ಲಿ ನಾನು ಆಡಿಷನಿಂದ ಫೈನಲ್ ತನಕ ಹಾಡಿದೆ ಎಲ್ಲ ಹಾಡು ಫಸ್ಟ್ ಟೈಮೇ ಹಾಡಿದ್ದೆ ನಾನು, ಬಿಕಾಸ್ ಅದಕ್ಕೆ ಮುಂಚೆ ನಾನು ಕೆರಕ್ಕೆ ಸಾಂಗ್ಸೇ ಹಾಡಿರಲಿಲ್ಲ ಅಲ್ವಾ. ಸೊ ಅಲ್ಲಿ ನಾನು ಹಾಡಿದೆ, ಬಟ್ ಮೆಗಾ ಆಡಿಷನ್ಸಲ್ಲಿ ಹೋಪ್ಸ್ ಇರಲಿಲ್ಲ. ಬಟ್ ಅಲ್ಲಿ ಏನಾಯ್ತಂದರೆ ಎಲ್ಲ ಫಿಲ್ಟರ್ ರೌಂಡ್ಸ್ ಅದು ಇದು, ಮೆಗಾ ಆಡಿಷನ್, ಸೆಮಿಫೈನಲ್ ಅಂತ ಹೇಳಿ ಲಾಸ್ಟಿಗೆ ಫೈನಲ್ಸ್ ತನಕ ಬಂದೆ. ಸೊ ಫೈನಲ್ಸ್ ಬರೋ ಒಂದು ಮೂಮೆಂಟ್ ಇದೆಯಲ್ಲ, ಅದು ನನಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಆಡಿಷನಲ್ಲಿ ಸೆಲೆಕ್ಟ್ ಆಗೋದಿಲ್ಲ ಅಂತ ಅಂದ್ಕೊಂಡವಳು. ಫೈನಲ್ಸ್ ತನಕ ಬಂದೆ, ಆ್ಯಂಡ್ ಅಲ್ಲಿ ಫೈನಲ್ಸ್ ತನಕ ಬಂದ ಮೇಲೆ ಮ್ಯಾಂಗ್ಳೂರಲ್ಲಿ ಆರ್ಕೆಸ್ಟ್ರಾ ಕಾಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸೊ ಆರ್ಕೆಸ್ಟ್ರಾ ಕಾಲ್ಸ್ ಬಂದ ಮೇಲೆ ಆರ್ಕೆಸ್ಟ್ರಾ ಗ್ರೂಪ್ಸಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಕೆಲವು ರೆಕಾರ್ಡಿಂಗ್ಸ್ ಬಂತು, ಆ್ಯಂಡ್ ಹಾಗೆ ಜರ್ನಿ ಕಂಟಿನ್ಯೂ ಆಗ್ತಾ ಹೋಯಿತು. ಅದಾದಮೇಲೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಆಗ್ತಾ ಇರ್ತದಲ್ವ ಮ್ಯಾಂಗ್ಳೂರಲ್ಲಿ, ಅಲ್ಲಿ ಎಲ್ಲ ಹೋದೆ. ಅಲ್ಲಿ ಕೆಲವು ಕಡೆಯಲ್ಲಿ ವಿನ್ ಆದೆ, ಕೆಲವು ಕಡೆ ರನ್ನರ್ ಅಪ್. ಸೊ ಯಾವುದಾದ್ರು ಒಂದು ಪ್ಲೇಸ್ ಸಿಗ್ತಾನೆ ಇದೆ. ಸೊ ಹಾಗೆ ಮತ್ತೆ ಲೈವ್ ಪ್ರೋಗ್ರಾಮ್ಸ್ ಎಲ್ಲ ಈಗೀಗ ಜಾಸ್ತಿ ಸಿಗ್ತಾ ಇದೆ ಅದಾದ್ಮೇಲೆ. ಬಟ್ ಫಸ್ಟ್ ಸ್ಟೇಜ್ ಅಂದ್ರೆ ಅದೇ ನಮ್ಮ TV ಸ್ಟೇಜ್ ನಂದು. ಹಾಡಲ್ಲೂ ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಹಾಡಲ್ಲೂ ಕೂಡ ನೀವು ಯಾವ ಒಂದು ಫಾರ್ಮ್ ಕಲ್ತಿದ್ದೀರಾ? ಹಾಡಲ್ಲಿ ನಾನು ಕಲ್ತದ್ದು ಕ್ಲಾಸಿಕಲ್, ಬಟ್ ನಾನು ಬೇಸಿಕಲಿ ಈಗ ಆರ್ಕೆಸ್ಟ್ರಾದಲ್ಲಿ ಫಾಸ್ಟ್ ನಂಬರ್ ಸಾಂಗ್ಸ್ ಹಾಡ್ತೇನೆ. ಯಾವುದು ತುಂಬಾನೇ ಇಷ್ಟಪಟ್ಟು ಹಾಡುವಂತ ಹಾಡಿದ್ರೆ ಯಾವ ಹಾಡನ್ನು ಇಷ್ಟಪಟ್ಟು ಹಾಡ್ತೀರಾ? ಇಷ್ಟಪಟ್ಟು ಅಂದರೆ ಫಾಸ್ಟ್ ನಂಬರ್ಸೇ ಹಾಡೋದು ಜಾಸ್ತಿ ಆಗಿ ನಾನು, ಬಟ್ ಮೆಲೋಡಿ ಯಾವಾಗಲೂ ಒಂದು ಇಷ್ಟ ಇರುತ್ತಲ್ಲ ನಮಗೆ. ಹೌದು, ಸೊ ಮೆಲೋಡಿ ಸಾಂಗ್ಸ್ ಅಂದರೆ ನನಗೆ ಇಷ್ಟ. ಅಂದರೆ ಎಷ್ಟನೇ ಕ್ಲಾಸಲ್ಲಿ ನೀವು ಹಾಡು ಹೇಳಲಿಕ್ಕೆ ಶುರು ಮಾಡಿ? ನಾನು 3rd ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡಿದೆ, ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ಆಗ.
ಓಕೆ, ಯಾರ ಒಂದು ಪ್ರೇರಣೆಯಿಂದ ಬಂದ್ರಿ ಅಂದ್ರೆ ನನ್ನ ಗ್ರ್ಯಾಂಡ್ ಮದರ್ ಒಬ್ರು ಇದ್ದಾರೆ, ನನ್ನ ಅಮ್ಮನ ಅಮ್ಮ. ಸೊ ಅವರ ಮೇನ್ ಸಪೋರ್ಟ್ ಅಂದ್ರೆ ಅವರಿಗೆ ಅದೆಲ್ಲ ತುಂಬಾ ಇಷ್ಟ. ಸೊ ಅವರೇ ರೀಸನ್ ನನ್ನ ಕ್ಲಾಸಿಗೆ ಹಾಕ್ಲಿಕ್ಕೆ. ಅಂಡ್ ಅದಾದ್ಮೇಲೆ ನನ್ನ ಫ್ಯಾಮಿಲಿ, ಅಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ನಾನು ಈಗಲೂ ಎಲ್ಲೂ ದೂರ ಹೋಗ್ತೀನಿ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ನನ್ನ ಮಮ್ಮಿ ಆಗಿರ್ಬೋದು, ನನ್ನ ಮಮ್ಮಿಯ ಸಿಸ್ಟರ್ಸ್ ಯಾರು ಬೇಡ ಅಂತ ಹೇಳೋದಿಲ್ಲ. ಲೈಕ್ ಓಕೆ ಹೋಗಿ ಹೋಗಿ ಹೋಗು ನಾವಿದ್ದೇವೆ ಅಂತ, ಲೇಟ್ ಆದ್ರೂ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಸೊ ಅವರ ಸಪೋರ್ಟ್ ಇಂದಾನೇ ನಾನು ಇಲ್ಲಿ ತನಕ ಬಂದಿದ್ದೆ. ಹಾಡುಗಾರರಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ವಾಯ್ಸ್. ಅಂದ್ರೆ ಕೆಲವರಿಗೆ ವಾಯ್ಸ್ ತುಂಬಾನೇ ಒಳ್ಳೇದಿರ್ತದೆ, ಆದರೆ ಅವರು ಹಾಡು ಹೇಳಲಿಕ್ಕೆ ಮುಂದೆ ಹೋಗೋದಿಲ್ಲ. ಸಂಗೀತ ಎಲ್ಲ ಕಲಿತು ಕೆಲವರು ಅರ್ಧದಲ್ಲಿ ಬಿಡುವಂಥದ್ದಿದೆ. ಆದರೆ ನೀವು ಒಂದು ಅಚಾನಕ್ಕಾಗಿ ಒಂದು ಕಾಂಪಿಟೇಷನ್ಗೆ ಹೋಗಿ ನಾನು ಕೂಡ ಕೆಪೇಬಲ್ ಇದ್ದೇನೆ ಅನ್ನೋದು ತೋರಿಸಿಕೊಟ್ರಿ. ಸೊ ನೀವು ಅಷ್ಟು ಎಂತ ಹೇಳಿದ್ರಿ, ಕಾಂಪಿಟೇಷನ್ಗೆ ಹೋದೆ, ತುಂಬಾ ಇಷ್ಟಪಟ್ಟು ಹಾಡಿದಂಥ ಹಾಡ ಯಾವುದು ನೀವು, ಮತ್ತು ಯಾವ ರೌಂಡಿಗೆ ನಿಮಗೆ ತುಂಬಾ ಅಪ್ರಿಷಿಯೇಟ್ ಬಂತು? ಅಪ್ರಿಷಿಯೇಷನ್ ಆ್ಯಕ್ಚುಲಿ ನನಗೆ ಮೆಗಾ ಆಡಿಷನ್ ರೌಂಡಲ್ಲಿ ಬಂದಿತ್ತು. ಮೆಗಾ ಆಡಿಷನ್ ಅಂದರೆ 2 ಮೆಗಾ ಆಡಿಷನ್ಸ್ ಇತ್ತು ಅಲ್ಲಿ. ಸೊ ಅದರಲ್ಲಿ ಒಂದರಲ್ಲಿ ನಾನು ಸೋಜುಗಾದ ಸುಜುಮಲ್ಲಿಗೆ ಹಾಡನ್ನು ಹಾಡಿದ್ದೆ. ಸೊ ಆ ಹಾಡಿಗೆ ನಾನು ಎಲ್ಲಿ ಹಾಡಿದರೂ ಅಪ್ರಿಷಿಯೇಷನ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಓಕೆ, ಅದು ಹಾಡ್ಬೋದಾ? ಮಹಾದೇವ ಮಹಾದೇವ ಮಾದೇವ ಮಹಾದೇವ ಮಾದೇವ ಮಹಾದೇವ ಮಾದೇವ ಮಹಾದೇವ ಮಾದೇವ ಮಾದೇವ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲವೆ ಪತ್ರೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ತುಂಡು ಮಲ್ಲಿಗೆ. ಅದ್ಭುತವಾಗಿ ಹಾಡಿದ್ರಿ ನೋಡಿ. ಹಾಡುಗಾರರ ಧ್ವನಿ, ನಿಮ್ಮ ಒಂದು ಧ್ವನಿ ಹೇಳ್ತದೆ ನಿಮ್ಮ ಒಂದು ಏನು ಸಂಗೀತದ ಜರ್ನಿಯನ್ನು. ಆ ಸಂಗೀತಗಾರರು ಅಂದ ಕ್ಷಣ ಬಂದ ತಕ್ಷಣ ನನ್ನ ಸ್ವರದ ಬಗ್ಗೆ ಹೇಳ್ತಾ ಇದೆ. ನೀವು ಎಷ್ಟು ನಿಮ್ಮ ಸ್ವರದ ಬಗ್ಗೆ ಕಾನ್ಷಿಯಸ್ ಆಗಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಓಕೆ, ನಾನು ಮುಂಚೆ ಆ್ಯಕ್ಚುಲಿ ಕಾನ್ಷಿಯಸ್ ಆಗಿರಲಿಲ್ಲ. ಸೊ ಎವ್ರಿ ಟೈಮ್ ಮುಂಚೆ ಏನಾಗ್ತಿತ್ತು ಅಂದರೆ ಒಂದು ಕಾಂಪಿಟೇಷನ್ ಬಂತ ಅಂತ ಹೇಳಿದ್ರೆ ನನ್ನ ಸ್ವರ ಹೋಗ್ತಿತ್ತು ಇಲ್ಲಿ. ಓಕೆ, ಅದು ಏನೋ ಗೊತ್ತಿಲ್ಲ, ಅದೊಂದು ಫಿಯರಾ ಏನೋ ಸೈಕಾಲಜಿಯಲ್ಲಿ ಕೆಲವು ಇರ್ತದಲ್ವಾ, ಅದು ಫಿಯರ್ ಇದ್ದರೆ ಇದಾಗ್ತದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಕೇರ್ ಕೂಡ ತಗೊಳ್ತಿರ್ಲಿಲ್ಲ ಮುಂಚೆ. ಬಟ್ ಅದಾದ್ಮೇಲೆ ಕೆಲವು ಎಕ್ಸ್ಪೀರಿಯನ್ಸಸ್ ಆಯಿತು ವೇರ್ ನನಗೆ ಕೆಲವು ಪ್ರೋಗ್ರಾಮ್ಸಲ್ಲಿ ಒಳ್ಳೇದು ಹಾಡ್ಲಿಕ್ಕೆ ಆಗಲಿಲ್ಲ, ಅಂದರೆ ನನಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಅದಾದ್ಮೇಲೆ ಐ ಸ್ಟಾರ್ಟೆಡ್ ಫಾಲೋವಿಂಗ್ ಅಪ್ ಸಮಥಿಂಗ್ಸ್ ಲೈಕ್ ಜಾಸ್ತಿ ಇದೆಲ್ಲ ಕೋಲ್ಡ್ಸ್ ಕೊಡಿಯಲ್ಲ. ಐ ಮೀನ್ ಕೆಲವರಿಗೆ ಆಗುತ್ತೆ, ಅದು ಕೆಲವರಿಗೆ ಏನೂ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ಬಟ್ ಕೆಲವರ ವಾಯ್ಸಿಗೆ ಅದು ಎಫೆಕ್ಟ್ ಆಗುತ್ತೆ. ನಮ್ಮ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ ಅಲ್ವಾ, ಕೋಲ್ಡ್ ವಾಟರ್ ಕುಡಿದ್ರೆ ಆ್ಯಂಡ್ ಆಯಿಲಿ ಥಿಂಗ್ಸ್ ಎಲ್ಲ ತಿಂದರೆ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ನಮಗೆ ಯಾವುದು ಇದು ಆಗಲ್ಲ ಅಂದರೆ ನಮ್ಮ ಬಾಡಿಗೆ ಯಾವುದು ಅಲರ್ಜಿಟಿಕ್ ಇದೆ ಅದನ್ನು ಬಿಡ್ತಾ ಬಂದೆ ನಾನು. ಹಾಗೆ ನಿಮಗೆ ಸಕ್ಸಸ್ ಕೊಟ್ಟದನ್ನೊಂದು ಒಂದು ಹಾಡು, ಆ ಹಾಡುಗಾರಿಕೆಯಲ್ಲಿ ಇಷ್ಟೆಲ್ಲ ಬಂದಿದ್ದೀರಾ, ಮುಂದುವರೆದಿದ್ದೀರಾ. ನಿಮಗೆ ಹಾಡು ಹಾಡಲಿಕ್ಕೆ ತುಂಬ ಇಷ್ಟವಾ ಅಥವಾ ಕೇಳಲಿಕ್ಕೆ ತುಂಬ ಇಷ್ಟವಾ? ಆ್ಯಕ್ಚುಲಿ ಕೇಳಲಿಕ್ಕೆ ತುಂಬ ಇಷ್ಟ. ಹಾಡೋದಂದರೆ ತುಂಬಾ ಕಷ್ಟ ಆ್ಯಕ್ಚುಲಿ. ಅಂದರೆ ಏನು ಅದು ರೆಕಾರ್ಡಿಂಗ್ ಆಗಿರ್ಬೋದು ಅಲ್ವಾ, ಲೈವ್ ಆಗಿರ್ಬೋದು, ಕೇಳ್ತಿರ್ತಾರಲ್ಲ ಯಾರಾದರೂ ನಮ್ಮ ಸಾಂಗ್ಸನ್ನು. ಸೊ ನಾವು ತುಂಬ ಕಾನ್ಷಿಯಸ್ ಆಗಿರಬೇಕು. ಸೊ ಕಾನ್ಷಿಯಸ್ನೆಸ್ಸಲ್ಲಿ ಹಾಡಬೇಕು. ಕೇಳೋದಾದರೆ ಆ್ಯಕ್ಚುಲಿ ಅದು ಈಸಿ, ಯಾಕಂದರೆ ಅವರು ಕಷ್ಟಪಟ್ಟು ಹಾಡ್ತಿರ್ತಾರೆ, ನಮಗೆ ಚೆನ್ನಾಗಾಗುತ್ತೆ ಅದು ಕೇಳೋಕ್ಕೆ. ಸೊ ಕೇಳೋಕ್ಕೆ ಇಷ್ಟ ನನಗೆ. ಯಾವ ಸಿಂಗರ್ಸ್ ತುಂಬ ಇಷ್ಟ? ಆ ಸಿಂಗರ್ದು ಹಾಡು ಕೇಳಲಿಕ್ಕೆ ತುಂಬ ಇಷ್ಟಪಡ್ತೀರಾ ಅನ್ನೋದಾದ್ರೆ? ಆ್ಯಕ್ಚುಲಿ ನನಗೆ ದೊಡ್ಡ ದೊಡ್ಡ ಸಿಂಗರ್ಸು ಇಷ್ಟ, ಲೈಕ್ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರಲ್ವಾ ಹಾಗೂ ಇಷ್ಟ. ಬಟ್ ಜಾಸ್ತಿ ಹೇಳಿದೆ ನನ್ನ ಪ್ರೋಗ್ರಾಮ್ಸಲ್ಲಿ ನನ್ನ ಕೋ ಸಿಂಗರ್ಸ್ ಇರ್ತಾರಲ್ವಾ, ಅವ್ರ ಸಾಂಗ್ಸ್ ಎಂಜಾಯ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಬಿಕಾಸ್ ನಮ್ಮ ದೊಡ್ಡ ಸಿಂಗರ್ಸ್ ನಾವು ಕೇಳಿರ್ತೀವಿ, ರೆಕಾರ್ಡಿಂಗ್ಸ್ ಕೇಳಿರ್ತೀವಿ, ಕೆಲವು ಲೈವ್ ಕಾನ್ಸರ್ಟ್ಸ್ ಕೂಡ ಹೋಗಿರ್ತೀವಿ. ಅವ್ರದ್ದು ತುಂಬ ಇಷ್ಟ. ತುಂಬ ಜನ ಫೇವ್ರೆಟ್ ಸಿಂಗರ್ಸ್ ಇದ್ದಾರೆ, ಬಿಕಾಸ್ ಎಲ್ಲರ ಒಂದೊಂದು ಪಾಯಿಂಟ್ಸನ್ನು ನಾವು ತಗೊಂಡೆ ಅಲ್ವಾ ನಾವು ಮುಂದೆ ಹೋಗೋದು. ಬಟ್ ನನಗೆ ಜಾಸ್ತಿ ಅಂದರೆ ನನ್ನ ಕೋ ಸಿಂಗರ್ಸ್ ಡಿಫ್ರೆಂಟ್ ಪ್ರೋಗ್ರಾಮ್ಸಲ್ಲಿ ಬೇರೆ ಬೇರೆ ಜನ ಸಿಗ್ತಾರೆ. ಇಷ್ಟೆಷ್ಟೋ ಒಳ್ಳೆ ಸಿಂಗರ್ಸ್ ಇದ್ದಾರೆ ನಮ್ಮ ಮ್ಯಾಂಗ್ಳೂರಲ್ಲಿ, ಎಷ್ಟೋ ಚೆನ್ನಾಗಿ ಒಳ್ಳೆ ಸಿಂಗರ್ಸ್ ಇದ್ದಾರೆ. ಸೊ ಅವ್ರ ಸಾಂಗ್ ಕೇಳೋದಂದ್ರೆ ನನಗೆ ತುಂಬ ಇಷ್ಟ. ಓಕೆ, ಆರ್ಕೆಸ್ಟ್ರಾಕ್ಕೆ ಹೋಗಿ ಅಭ್ಯಾಸ ಇರಲಿಲ್ಲ ಅಂತ ಹೇಳಿದ್ರಿ. ಆರ್ಕೆಸ್ಟ್ರಾ ಅನ್ನೋದು ಒಂಥರ ಎಲ್ಲರೂ ಕುಣಿಸುವಂಥದ್ದು, ನೀವು ಕೂಡ ಕುಣಿತಾ ಕುಣಿತಾ ಹಾಡ್ತಾ ಇರ್ತೀರಾ. ನೀವು ಯಾವ ಆರ್ಕೆಸ್ಟ್ರಾ ತಂಡದಲ್ಲಿದ್ದೀರಾ?
ಓಕೆ, ನಾನು ಈಗ ಫ್ರೀಲಾನ್ಸ್ ಅಂದ್ರೆ ಎಲ್ಲ ತಂಡಕ್ಕೆ ಹೋಗ್ತೀರಾ? ಫಸ್ಟ್ಗೆ ನನಗೆ ಆರ್ಕೆಸ್ಟ್ರಾಕ್ಕೆ ಸಪೋರ್ಟ್ ಅಂತ ಮಾಡಿದ್ದು ನಮ್ಮ ಮ್ಯಾಂಗ್ಳೂರ್ ಒಂದು ಸಿಂಗರ್ ಇದ್ದಾರೆ ಭರತ್ ಗಟ್ಟಿ ಅಂತ. ಅವರು ಅಂದ್ರೆ ನನಗೆ ಫಸ್ಟ್ಗೆ ಏನೂ ಗೊತ್ತಿರಲಿಲ್ಲ ಅಲ್ಲಿ ಅಂದ್ರೆ ಎಲ್ಲ ಜಾನರ್ ಹಾಡಬೇಕಲ್ವಾ. ಸೊ ಫಸ್ಟ್ ನಾನು ಬೇಸ್ ವಾಯ್ಸ್ ಹಾಡ್ತಿದ್ದೆ. ಅದಾದ್ಮೇಲೆ ಕೆಲವು ಆರ್ಕೆಸ್ಟ್ರಾಕ್ಕೆ ಹೋಗಿ ರಿಯಲೈಸ್ ಆಯ್ತು ಓಕೆ ಫಾಸ್ಟ್ ನಂಬರ್ ನಂಗೆ ಸೆಟ್ ಆಗುತ್ತೆ ಅಂತ. ಅದಾದ್ಮೇಲೆ ಕೆಲವು ಆರ್ಕೆಸ್ಟ್ರಾಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಓಕೆ ಮೆಲೋಡಿನೂ ಹಾಡ್ಬೋದು ಅಂತ. ಸೊ ಫಸ್ಟ್ಗೆ ನನಗೆ ಸಪೋರ್ಟ್ ಅಂತ ಮಾಡಿದ್ದು ಭರತ್ ಗಟ್ಟಿ ಅಂತ. ಅವರ ಟೀಮಲ್ಲೇ ಇದ್ದದ್ದು ನಾನು. ಐ ಮೀನ್ ಈಗಲೂ ಇದ್ದೀನಿ ಅವರ ಟೀಮಲ್ಲಿ. ಸೊ ಅವರ ಟೀಮಿಂದ ಸ್ಟಾರ್ಟ್ ಆಗಿ ಈಗ ಬೇರೆ ಬೇರೆ ಟೀಮ್ಸ್ಗೆ ಹೋಗ್ತಿದ್ದೆ. ಓಕೆ, ಪ್ಯಾಥೋ ಸಾಂಗ್ ಯಾವುದಾದ್ರು ಹಾಡಿದ್ದುಂಟಾ? ಹಾಡ್ತೀರಾ? ಹಾಗಾದ್ರೆ ನೀವು ಇದೊಂದು ಹಾಡಿದೆ ತುಂಬಾನೇ ಇಷ್ಟ, ಆದ್ರೆ ಹಾಡಬೇಕು ಅನ್ನೋದು ಇದೆ, ಆದ್ರೆ ಚಾನ್ಸ್ ಸಿಗ್ಲಿಲ್ಲ ಅನ್ನೋದಾದ್ರೆ ಯಾವ ಹಾಡು? ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಕೆಲವು ಹಾಡಿದೆ ಆಯ್ತಾ. ನಾನು ಟ್ರೈ ಮಾಡ್ತೀನಿ, ಅಂದ್ರೆ ಜಾಸ್ತಿ ನಾನು ಮೆಲೋಡಿಗೆ ಸ್ವಲ್ಪ ಆಚೆ ಈಚೆ ನೋಡ್ತೀನಿ ಹಾಡ್ಲಿಕ್ಕೆ. ಸೊ ಕೆಲವು ಸಾಂಗ್ಸ್ ಇದ್ದೆ ನಾನು ಪ್ರಿಪೇರ್ ಮಾಡಿದ್ದೀನಿ, ಬಟ್ ಇನ್ನು ಪ್ರೋಗ್ರಾಮ್ಸ್ ಸಿಕ್ತಾಗ ಹಾಕ್ಬೇಕಂತ ಇದ್ದೀನಿ. ಅದರಲ್ಲಿ ಒಂದು ಕೃಷ್ಣಾನಿ ಬೇಗನೆ ಬಾರೋ ಒಂದು ಸಾಂಗ್ ಇದೆ, ಅದನ್ನ ಆಕ್ಚುಲಿ ನಾನು ಟ್ರೈ ಮಾಡ್ಲಿಲ್ಲ, ಅದನ್ನ ಮಾಡ್ಬೇಕಂತ ತುಂಬಾ ಇಷ್ಟ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೇಕಂತ. ಅದಕ್ಕೆ ಅಂದ್ರೆ ನೀವು ಆರ್ಕೆಸ್ಟ್ರಾಕ್ಕೆ ಹೋದಾಗ ನಿಮ್ಮ ಜೋಡಿ ಏನೊಂದು ಇರ್ತಾರೆ, ಮತ್ತೊಬ್ರು ಕೋ ಸಿಂಗರ್ಸ್, ಯಾರಿದ್ರೆ ನಿಮ್ಗೆ ತುಂಬಾನೇ ಎನರ್ಜಿ ಬರ್ತಾರೆ, ಇವರಿದ್ರೆ ಸ್ವಲ್ಪ ಎನರ್ಜಿ ಜಾಸ್ತಿ ಅನ್ನೋದು? ಅದ ಹೆಸರು ಆಕ್ಚುಲಿ ನನ್ಗೆ ಒಂದು ಹೆಸರು ಅಂತ ಹೇಳಿಕ್ ಆಗೋದಿಲ್ಲ, ಬಿಕಾಸ್ ಎಲ್ಲಾ ಟೀಮಲ್ಲಿ ಇದೆಯಲ್ಲ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಸೊ ನನ್ನ ಎಲ್ಲ ಕೋ ಸಿಂಗರ್ಸ್ ನಾನು ಇವಾಗಿನ ತನಕ ಯಾರ ಜೊತೆ ಎಲ್ಲ ಹಾಡಿದ್ದೀನಿ ಎಲ್ಲರೂ ಎನರ್ಜೆಟಿಕ್ ಆಗೇ ಇದ್ದಾರೆ. ಸೊ ನನ್ಗೆ ಒಂದು ಹೆಸರು ಅಂತ ಅಲ್ಲಿ ತೆಗಿಯಕ್ಕಾಗಲ್ಲ. ಎವ್ರಿ ಒನ್ ಸಪೋರ್ಟಿವ್, ಅಂದ್ರೆ ಎಲ್ಲರ ಜೊತೆ ಹಾಡಕ್ಕೂ ಚೆನ್ನಾಗಾಗುತ್ತೆ. ಒಂದೊಂದು ಸಿಂಗರ್ ಜೊತೆ ಒಂದೊಂದು ಎಕ್ಸ್ಪೀರಿಯನ್ಸ್ ಹಾಗೆ. ಓಕೆ, ನಂದಿನಿ ಅಂತ ಹೆಸರು ಇಟ್ಕೊಂಡಿದ್ದೀರಾ. ನಂದಿನಿ ಅನ್ನೋದೇ ಒಂದು ಸ್ವಲ್ಪ ಕಾಮ್ ಆ್ಯಂಡ್ ಕ್ವೈಟ್ ಆಗಿರುವಂಥ ಹೆಸರು ಅಂತ ಹೇಳ್ಬೋದು. ನಿಮ್ಮ ವಾಯ್ಸಿಂದ ಬರುವಂತಹ ಯಾವುದಾದ್ರೂ ಒಂದು ಹಾಡನ್ನು ರಿಪೀಟ್ ಹಾಡ್ಸಿದೆ ಯಾವುದಾದ್ರೂ ಇದೆಯಾ? ಈ ಹಾಡನ್ನು ಕುಡರಪ್ಪನ್ನ ಆ ರೀತಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಯಾರು ಹೊರಗೆ ಹೋದಲ್ಲಿ ಹೇಳಿದ್ದಾರೆ, ಕೆಲವು ಹಾಡನ್ನ ಹೇಳಿದ್ದಾರೆ. ಅಂದ್ರೆ ಅದು ಡಿಫ್ರೆಂಟ್ ಅಲ್ವಾ, ಅಂದ್ರೆ ಒಂದೊಂದು ಜನರಿಗೆ ಒಂದೊಂದು ಸಾಂಗ್ ಇಷ್ಟ ಆಗುತ್ತೆ. ಕೆಲವರಿಗೆ ನಾನು ಫಾಸ್ಟ್ ಸಾಂಗ್ ಹಾಡೋದು ಇಷ್ಟ ಆಗುತ್ತೆ, ಕೆಲವರಿಗೆ ನನ್ನ ಮೆಲೋಡಿ ಸಾಂಗ್ಸ್ ಇಷ್ಟ ಆಗುತ್ತೆ. ಸೊ ಡಿಫ್ರೆಂಟ್ ಇದೆ, ಒಂದಂತ ಇಲ್ಲ, ತುಂಬಾ ರಿಪೀಟ್ ಮಾಡಿಸಿದ್ದಾರೆ. ಒಂದು ಸಿಂಗರ್ಸ್ ಅಂತ ಬಂದಾಕ್ಷಣ ಪರ್ಟಿಕ್ಯುಲರ್ ಒಂದು ಫಾರ್ಮ್, ಅಂದ್ರೆ ಈ ಹಾಡು ಹೇಳಲಿಕ್ಕೆ ಫಿಕ್ಸ್ಡ್ ಆಗಿರ್ತಾರೆ. ಕೆಲವರು ಜೋರ್ ವಾಯ್ಸ್ ಇದ್ದವರು ಜಾನಪದಕ್ಕೆ ಅಂತದ್ದೆಲ್ಲ. ನೀವೇನು ಹೇಳ್ತೀರಾ? ಒಬ್ರು ಸಿಂಗರ್ಸ್ ಆದ್ರೆ ಎಲ್ಲದಕ್ಕೂ ರೆಡಿ ಇರಬೇಕಾ, ಅಲ್ಲ ಅವರ ವಾಯ್ಸ್ಗೆ ತಕ್ಕಂತೆ ಹಾಡಬೇಕಾ? ಇಲ್ಲ, ನನ್ಗೆ ಏನ್ ಗೊತ್ತಾ, ನಾವು ಅಂದ್ರೆ ಕೆಲವರು ಫೋಕ್ ಫೀಲ್ಡ್ ಅಲ್ಲಿ ಇರ್ತಾರೆ. ನನ್ನದು ಆಕ್ಚುಲಿ ಫೋಕ್ ವಾಯ್ಸ್. ಆಕ್ಚುಲಿ ನಾನು ಫಸ್ಟ್ಗೆ ನಮ್ಮ ಟಿವಿಯಲ್ಲಿ ಹಾಡ್ತಿದ್ದಾಗ ಜಾಸ್ತಿಯಾಗಿ ಫೋಕಿಶ್ ಆಗಿ ಹಾಡ್ತಿದ್ದೆ. ಸೊ ಅದು ನನ್ನ ವಾಯ್ಸ್. ಅದಾದ್ಮೇಲೆ ಆರ್ಕೆಸ್ಟ್ರಾಗೆ ಬಂದಮೇಲೆ ಫಾಸ್ಟ್ ಸಾಂಗ್ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ ಮೆಲೋಡಿ. ಸೊ ನಮ್ಮ ಫೀಲ್ಡಿನ ಮೇಲೆ ಡಿಪೆಂಡ್. ನೀವು ಒಂದು ಆರ್ಕೆಸ್ಟ್ರಾ ಫೀಲ್ಡಿಗೆ ಹೋಗ್ತೀರಾ ಅಲ್ವಾ, ಲೈವ್ ಕಾನ್ಸರ್ಟ್ ಫೀಲ್ಡಿಗೆ ಹೋಗ್ತೀರಾ, ನೀವೆಲ್ಲ ಹಾಡಕ್ಕೂ ರೆಡಿ ಇರಬೇಕು ಆಯಿತಾ. ಬಟ್ ಸಮ್ಟೈಮ್ಸ್ ಏನಿರುತ್ತೆ, ಒಂದು ಫೀಲ್ಡಿಗೆ ಯಾರಾದರೂ ಫಿಕ್ಸ್ ಆಗ್ತಾರೆ. ಈಗ ನಾನು ಕ್ಲಾಸಿಕಲ್ ಮಾತ್ರ ಹಾಡ್ತೀನಿ, ಅವ್ರು ನಾನು ಜಾನಪದ ಮಾತ್ರ ಹಾಡ್ತೀನಿ. ಸೊ ಅದು ಅವರ ಪರ್ಸನಲ್ ಚಾಯ್ಸ್. ಆ್ಯಕ್ಚುಲಿ ನಿಮಗೆ ಜಾನಪದನೇ ಹಾಡಬೇಕು ಅನ್ನೋ ಇದ್ರೆ ಅದೇ ಫೀಲ್ಡಲ್ಲಿ ಇರಿ. ಆದರೆ ಎಲ್ಲ ಸಾಂಗ್ಸ್ ಟ್ರೈ ಮಾಡೋದೇನು ತಪ್ಪಲ್ಲ ಆಯ್ತಾ, ನಿಮ್ಮ ವಾಯ್ಸ್ ಹಾಳು ಮಾಡ್ಕೊಳ್ಬಾರ್ದು ಅಷ್ಟೇ. ಬಟ್ ಎಲ್ಲ ಸಾಂಗ್ಸ್ ಟ್ರೈ ಮಾಡೋದು ತಪ್ಪಲ್ಲ. ಅಂದ್ರೆ ಸಿಂಗರ್ ಅಂತ ಹೇಳಿದ್ರೆ ಹಾಡಬೇಕು ಅಂತ ಏನೂ ಇಲ್ಲ, ಅಂದ್ರೆ ಜಾನಪದ ಹಾಡೋರು ಹಾಡಲೇಬೇಕು, ನೀವು ಫಾಸ್ಟ್ ಸಾಂಗ್ ಹಾಡಲೇಬೇಕು ಆ ಥರ ಏನೂ ಇಲ್ಲ. ಬಟ್ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಎಲ್ಲವನ್ನ ಟ್ರೈ ಮಾಡ್ಬೋದು, ಅಂದ್ರೆ ಡಿಫ್ರೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು. ಎಲ್ಲ ಸಿಂಗರ್ಸ್ಗೆ ಅದನ್ನು ಹೇಳ್ತೀನಿ ನಾನು, ಎಲ್ಲ ಜಾನರ್ಸ್ ಅನ್ನು ಟ್ರೈ ಮಾಡಿ ಡಿಫ್ರೆಂಟ್ ಪರ್ಫಾರ್ಮೆನ್ಸಸ್ ಕೊಡಿ. ಯಾವ್ದು ಕ್ಲಿಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಅಂದ್ರೆ ನನಗೂ ಯಾವ್ಯಾವ ಜಾನರ್ಸ್ ಗೊತ್ತಿದೆ ಅಂತ ನನ್ಗೆ ಹಾಡುವವರೆಗೆ ಗೊತ್ತಿರ್ಲಿಲ್ಲ, ಅದಾದ್ಮೇಲೆ ಗೊತ್ತಾದ. ಸೊ ಟ್ರೈ ಮಾಡಿ ಎಲ್ಲ ಜಾನರ್ಸ್ ಅನ್ನು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತನಾಡಲಿಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣಿಯಲ್ಲಿ ಹಾಡುಗಾರ್ತಿ ನಂದಿನಿ ಅವರಿದ್ದಾರೆ. ಇವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಇರುವವರು ನಂದಿನಿ ಅವರು. ನಿಮಗಾಗಲೇ ಗೊತ್ತಿರ್ತದೆ, ಸಂಗೀತದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಈರ್ಕೆ ಸ್ಟಾರ್ಟಿಂಗ್ ಪಂಡರ್ ಕನ್ನಡ ಪಾತ್ರದ ತುಳುಟ್ಲ ಪಾತೆರಡು ಒಂದು ಚೂರು ತುಳುಟ್ಲ ಪಾತೆರ್ಗತ್ತೆ ಓಕೆ ಏನಪ್ಪಂಡ ಒಂಜಿ ಸಿಂಗರ್ಸ್ನ ಕುಲ್ಪನ್ನಾಗ ಅಕ್ಕಲು ಏನಪ್ಪನ್ನಾಗ ಕೆಲವೊಂಜಿ ಸಾಂಗ್ಗೂ ಅಕ್ಲೆ ಒಂಜಿ ರಾಗ ಕೊರ್ದು ಪನ್ಪೇರು. ಇತ್ತ ಎಕ್ಸಾಂಪಲ್ ಸೋಜುಗಾರ ಸೂಜಿ ಮಲ್ಲಿಗೆಲ್ಲ ಅಂಚೇನೆ ಒರಿ ಒಂಜೊಂಜಿ ಲೆಕ್ಕ ಪನ್ಪೇರು. ಒಂಜಿ ಪಿಕ್ಚರ್ ಒಂಜಿ ಲೆಕ್ಕ ಇತ್ತಿಂಡ ರಿಯಲ್ ಭಕ್ತಿ ಗೀತೆ ಒಂಜಿ ಲೆಕ್ಕ ಅನ್ಪೇರು.
ಹೀರೋ ಓಣಲ್ ಅಂಚ ರಾಗ ಚೇಂಜ್ ಮಲ್ತದ ಇರಾದಿ ಒಂಜಿ ಯಾನ್ ಜಾಸ್ತಿ ವೇರಿಯೇಷನ್ ಕೊರ್ಪೆ ಸಾಂಗ್ಸ್ ವೇರಿಯೇಷನ್ ಕೊರ್ಪೆ ಬಟ್ ಅವು ಪನಗ ಈ ನಮ್ಮ ಕೆಲವು ಸಿಂಗರ್ಸ್ ಗೆ ಇಷ್ಟ ಆಪುಂಡು ವೇರಿಯೇಷನ್ಸ್ ಕೆಲವು ಸಿಂಗರ್ಸ್ ಗೆ ಇಷ್ಟ ಆಪುಜಿ ಬಟ್ ಯಾನ್ ಕೊರ್ಪೆ ಆಕ್ಚುಲಿ ವೇರಿಯೇಷನ್ಸ್ ಜಾಸ್ತಿ ಕೊರ್ಪೆ ಎನ್ನನೆ ಒಂಜಿ ಕೆಲವು ಮಾಡಿಫಿಕೇಶನ್ಸ್ ಮಂತಂದು ಅವು ಎಂಚಿನ ಬದಲಾವಣೆ ಕೊರನ ಎಡ್ಡೆನತ್ ಬೊಡ್ಚಿ ಪಂದೇನು ಸಿ ಕೆಲವು ಸಾಂಗ್ಸ್ ಗೆ ಅವ್ರ ಟೇಸ್ಟ್ ಆವೆ ಕೆಲವರಿಗೆ ವೇರಿಯೇಷನ್ಸ್ ಎತ್ತನೆ ಎಡ್ ಆಪುಂಡು ಕೇಂದ್ರೆ ಬಟ್ ಕೆಲವರಿಗೆ ಇಜ್ಜಿ ಒರಿಜಿನಾಲಿಟಿ ಬೋರ್ಡ್ ಪನ್ಪೇರೆ ಬಟ್ ಎಂಕತೆ ಒಲ್ಪ ರಿಕ್ವೈರ್ಮೆಂಟ್ ಉಂಡು ಅಲ್ಪ ಕೊರೋಲಿ ಇಜಿನ ನ್ಯೂ ಟ್ರೈ ಮಲ್ಪೋಲಿ ತಪ್ಪಿಂಚತೆ ಅವ್ರ ಕಾಂಡ ಕಂಟಿನ್ಯೂ ಮಲ್ಪೋಲಿ ಅಂಚ ಓಕೆ ಅಪ್ಪಣ ಈರೊಂಜಿ ದಾದ ಪನ್ಪರ್ ಪಂಡ ಪೂರ ಫೀಲ್ಡ್ ಒಂಚು ಟ್ರೈ ಮಲ್ಪೋಲಿ ಟ್ರೈ ಮಲ್ಪೋಲಿ ಪಣದ ಈರ್ ಈ ಒಂಜಿ ಸಿಂಗಿಂಗ್ ಒಂಜಿ ಬದಿಟ್ ದೀಂಡ ಆಸ್ ಅ ಸಿಂಗರ್ ಅದು ನಂದಿನಿನ ಪೂರ ಕ್ಲೆಗ್ಲ ಗುರ್ತೊಂಡು ಈರ್ ಪಂಡ ಫಸ್ಟ್ ಅನ್ ಬತ್ತಿನ ಡ್ಯಾನ್ಸಿಂಗ್ ದೈಟ್ ಒಂದು ಪಲ್ನೆ ಡ್ಯಾನ್ಸಿಂಗ್ ಮಿತ್ತೆ ಎಂಚ ಇಂಟ್ರೆಸ್ಟ್ ಬತ್ತಂಡಿರೇಗೆ ಐವನ್ ದಾಯಕ ನಡುಟ್ ಕೈ ಬಿಡಿಯಾರ ಪನ್ನೆ ಆಕ್ಚುಲಿ ಡಾನ್ಸಿಂಗ್ ಅಂದ ಪಂಡ ಯಾನ್ ಎಲ್ಲಿ ಭರತನಾಟ್ಯ ಪ್ರೋಗ್ರಾಮ್ಸ್ ಕೊರೊಂದಿತ್ತೆ ನಮ್ಮ ಊರಡ್ ಮಾತ ಐಟ್ ಬೊಕ ಪಿಯುಗು ಬನ್ನಾಗ ಆಕ್ಚುಲಿ ಪಿಯು ವಾಸ್ ಲೈಕ್ ಎಂಕ್ ಒಂಜಿ ಮಲ್ಲ ಫಸ್ಟ್ ಟೈಮ್ ತೂನಾಗ ಎಂಕ್ ಹೆಕ್ಟಿಕ್ ಆದಿತ್ತನ್ ಪನಗ ಯಾನ್ ಬಂಟ್ವಾಳ ಸ್ಕೂಲ್ ಎತ್ತನಿ ಬಂಟ್ವಾಳ ಒಂಜಿ ಸ್ಕೂಲ್ ಯಾನ್ ಕಲ್ದಿನಿ ಅವ್ ಆಯ್ ಬುಕ್ಕ ಯಾನ್ ಮ್ಯಾಂಗ್ಳೂರ್ ಪೋಯಿನಿ ಸೊ ಅವೇನ ಮ್ಯಾಂಗ್ಳೂರ್ ದ ಫಸ್ಟ್ ಲೈಕ್ ಮ್ಯಾಂಗ್ಳೂರ್ ಎನ್ವೈರ್ಮೆಂಟ್ ಎಂಕ್ ಫಸ್ಟ್ ಅಲ್ಪ ಸೊ ಅಲ್ಪ ಸಾರ ಸ್ಟೂಡೆಂಟ್ಸ್ ಉಲ್ಲೇರು ಆ್ಯಂಡ್ ಸ್ಕೂಲ್ ಹಿಡ್ದು ಪೋನಾಗತ್ತೆ ನಮಕ್ ಒಂಜಿ ಮಂಡಿಡಿತ್ತು ನಮ್ಮನೆ ಒಂಜಿ ಓಕೆ ನಮ್ಮ ಪದ್ಯ ಪನ್ಪೆ ಅಂಚತ್ತು ಸ್ಕೂಲ್ ಹಿಡ್ ಮಾತಾತೆ ಫಸ್ಟ್ ಪ್ರೈಸ್ ತಿಕ್ಕೊಂಡಿತ್ತು ಸಿಂಗಿಂಗ್ ಹಿಡ್ ಆಡ್ಬೇಕ ಯಾನ್ ಫಸ್ಟ್ ಬತ್ತಿನ ಎಲೋಷಿಯಸ್ಗೆ ಸೈಂಟ್ ಎಲೋಷಿಯಸ್ಗೆ ಯಾನ್ ಬಂಟ್ವಾಳ ರಘುರಾಮ್ ಸೆಂಟಿನರಿ ಸ್ಕೂಲ್ ಇತ್ತೆ ಅಲ್ಪ ಅವೇ ನಮ್ಮನೆ ಒಂಜಿ ನಮ್ಮನೆ ಸಮ ಅಂಚೆ ಎಂಚಿತ್ತಂಡೆ ಸೊ ಎಲೋಷಿಯಸ್ ಬತ್ತಿನಪ್ಪಗತ್ತೆ ಅಲ್ಪ ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ ಪೂತಿನಕ್ಲು ಮಾತ ಉಲ್ಲೇರು ಮಾತ ಫೀಲ್ಡ್ ಉಲ್ಲೇರು ಸಿಂಗರ್ಸ್ ಉಲ್ಲೇರು ಎಲಿಕೇಶನಿಸ್ಟ್ ಉಲ್ಲೇರು MC ನಕಲು ಉಲ್ಲೇರು ಡಾನ್ಸರ್ಸ್ ಉಲ್ಲೇರು ಸೊ ಅವು ಒಂಜಿ ಮಾತೆಲ್ಲ ಸುತ್ತ ಒಪ್ಪುನಾಗತ್ತೆ ನಮಕೊಂಜಿ ಪೋಡಿಗೆ ಹಾಕೊಂಡ ಅಲ್ಪ ಸೊ ಅಲ್ಪದಾದ ಅನ್ಪಣ್ಣ ಫಸ್ಟ್ ಡಾನ್ಸ್ ಪರ ರೀಸನ್ ಪಂಡ ಫಸ್ಟ್ ಏನ್ ಟ್ರೈ ಮಾಡಿದೆ ಸಿಂಗಿಂಗ್ ಆಡಿಷನ್ ಅಲ್ಪ ರಿಜೆಕ್ಟ್ ಆದಿತ್ತೆ ಓಕೆ ಸಿಂಗಿಂಗ್ ಆಡಿಷನ್ ಅಲ್ಪ ಪಣ ಎಲೋಷನ್ಸ್ ಮಸ್ತ್ ಪ್ರೋಗ್ರಾಮ್ಸ್ ಆ ಒಂದು ಉಪ್ಪುಂಡು ಮ್ಯೂಸಿಕಲ್ ಡೇ ಡಾನ್ಸ್ ಅವು ಒಂದು ಮಸ್ತ್ ಉಪ್ಪುಂಡು ಸೊ ಮ್ಯೂಸಿಕಲ್ ಡೇ ಆಡಿಷನ್ಸ್ ಡೇ ಅನ್ನ ರಿಜೆಕ್ಟ್ ಆದಿತ್ತೆ ಬಟ್ ಡಾನ್ಸ್ ಒನ್ ಕ್ಲಿಕ್ ಸೆಲೆಕ್ಟ್ ಆಯ್ಯಾನ್ ಕ್ಲಾಸಿಕಲ್ ಡಾನ್ಸ್ ಸೊ ಅಲ್ಪ ಯಾನ್ ಸ್ಟೇಜ್ ಪ್ರೋಗ್ರಾಮ್ ಕರೆ ಸ್ಟಾರ್ಟ್ ಮಾಡ್ತೆ ಓಕೆ ಐದು ಬೊಕ್ಕ ಸೆಕೆಂಡ್ PU ಬನ್ನಾಗಲ್ಲ ಅನ್ಸೇನೆ ಡಾನ್ಸ್ ಇಟ್ ಸೆಲೆಕ್ಟ್ ಆಯ್ ಸಿಂಗಿಂಗ್ ಇಟ್ ಸೆಲೆಕ್ಟ್ ಆಯ್ ಪೀರ ಓಕೆ ಬಟ್ PU ಆಯ್ ಬೊಕ್ಕ ರೀಸನ್ ಅಂದಾಲ ಇಜ್ಜಿ ಯಾನ್ ಇನ್ಸೇನ್ ನಡ್ಡೆನ ಬುಡ್ದಿತ್ತೆ ಮಾತ್ರ ಇನ್ಸೇನ್ ಎಪ್ಪನಾಗೆ ಡಿಗ್ರಿ ಬತ್ತೆ ಒಂಚೂರು ಬಂಗ ಒಂದಿತ್ತಂಡು ಸಬ್ಜೆಕ್ಟ್ಸ್ ಒಂಚೂರು ಬಂಗ ಇತ್ತಂಡು ಆ್ಯಂಡ್ ಇಂಕ್ ಟ್ರಾವೆಲ್ ಜಾಸ್ತಿ ಇತ್ತಂಡು ಪನ ಯಾನ್ PG ಸ್ಟೇ ಮತ್ತೊಂದು ಇಚ್ಚಂಡು ಬಂಟ್ವಾಳ ಇಲ್ಲಡ್ದು ಬಂಟ್ವಾಳ ಪನಗೇನ ಇಲ್ಲ ಅಂತ ದೂರ ಉಂಡು ಸೊ ಇಲ್ಲಡ್ದು ಮ್ಯಾಂಗ್ಳೂರ್ ಬರ್ಪಿನ ಅಪ್ ಆ್ಯಂಡ್ ಡೌನ್ ಅಂತ ಬಂಗ ಒಂದಿತ್ತಂಡು ಸೊ ಅಪ್ಪಗೆ ಏನ್ ಬಿಡ್ದಿತ್ತೆ ರೆಡ್ಡೆನ ಹೊರಕ್ ಸೊ ದಾಲ ಪರ್ಟಿಕ್ಯುಲರ್ ರೀಸನ್ ಅವ್ರ ಪ್ರಾಬ್ಲಮ್ ದಾಲ ಅದು ಏರ್ಲ ಪಂಡು ಜರ ದಾಯಗ್ ಬುಡಿಯ ನಂದಿನಿ ಬೊಡ್ಚಿ ಪೂರೆಲ್ಲ ಮ್ಯಾನೇಜ್ ಮಲ್ತಂಪೋಡು ಮ್ಯಾನೇಜ್ ಮಲ್ತಂಪೋಡು ಇಲ್ಲಡ್ ಮಂತೊಂದಿತ್ತೇವೆ ಇಲ್ಲಡ್ ಏಪಲಪನ ಅಂದಿತ್ತೇವೆ ತೂಲಾತ ಟ್ರೈ ಮನ್ಪತ ಸಿಂಗಿಂಗ್ ಟ್ರೈ ಮನ್ಪು ಡಾನ್ಸ್ ಟ್ರೈ ಮನ್ಪು ಒಯ್ನ್ ಬೋಡು ನೀ ಕೈನ್ ಟ್ರೈ ಮನ್ಪು ಅನ್ಸೈತೇರೇನೆ ಇಲ್ಲಡ್ ಬಟ್ ಫ್ರೆಂಡ್ಸ್ ಅಂತ ಪಂಡ ಏನ PU ದ ಫ್ರೆಂಡ್ಸ್ ಗೊತ್ತೇ ಇಜ್ಜೆ ಅಂತ ಪದ್ಯ ಪನ್ಪೆ ಪಂದ್ರೆ ಯಾ ಆ್ಯಂಡ್ ಡಿಗ್ರಿ ಬತ್ತಿ ಬೊಕ್ಕ ಶೋಸ್ ಬೊಕ್ಕ ಇತ್ತ ನಮ್ಮ ಪೋಸ್ಟ್ ಮಾದ ಮನ್ಪನಾಗ ತೋಜನ್ ಆ್ಯಂಡ್ ಡಿಗ್ರಿ ಬತ್ತಿ ಬೊಕ್ಕ ಕೇಂದಿನಕ್ಲು ನೀವು ಓಲಿತ್ತ ಮಾರೆ ಗೊತ್ತೇ ಇಜ್ಜಿ ಸಿಂಗ್ ಮನ್ಪ ಪಂದ್ ಡಾನ್ಸ್ ಹೋಗ್ತೇರಿ ಕೆಲವರು ಬಟ್ ಅಲ್ಪಲ ಮಸ್ತ್ ಪಾಪ್ಯುಲೇಷನ್ ಆತೆ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅಂತ ಏರಿಗ್ಲ ಇಜ್ಜಂಡ್ ಯಾನ್ ಡಿಗ್ರಿ ಬತ್ತಿ ಬೊಕ್ಕ ಮಸ್ತ್ ಜನ ಕೇಂದಿರಂಡ ಈ ಪದ್ಯ ಬಂದ್ ಗೊತ್ತೇ ಇಜ್ಜಿ ಇಂಕ್ಲೆ ಗಿತ್ತನೆ ಗೊತ್ತಾ ಅಂದುಂಟು ಸೊ ಯಾ ಅಂಚ ಈ ಕ್ಲಾಸಿಕಲ್ ಡ್ಯಾನ್ಸರ್ ನಕ್ಲಿಗೆ ಒಂಜಿ ಪ್ಲಸ್ ಪಾಯಿಂಟ್ ಅಂಚೆ ಪದ್ಯಲ ಕಲ್ಪೊಲಿ ಇಂಚಿ ಡ್ಯಾನ್ಸ್ ಮಲ್ಪೊಲಿ ದೈಪಂಡ ಅಕ್ಲಿಗೆ ನಿಕ್ಲಿಗೆ ಎಕ್ಸಾಮ್ ಒಡಿಪ್ಪುಣತೆ ಸೊ ಈರು ಏನಾಡಲ್ಲ ಸಂಗೀತದ ಎಕ್ಸಾಮ್ ಬರೆದಾರೆ ಸಂಗೀತ ಎಕ್ಸಾಮ್ ಆಕ್ಚುಲಿ ನನ್ನ ಪೋರ್ಷನ್ ಆತಂಡು ನಾನು ಎಕ್ಸಾಮ್ ಬರೆದಿದ್ದೆ ಕಲ್ದರು ಪರೀಕ್ಷೆ ಬರೆದಿದ್ದೆ ಈರು ಕ್ಲಾಸ್ ಪೂರ ಪೋತಾರೆ ಸಂಗೀತ ಕ್ಲಾಸ್ ಪೋತೆ ಆಕ್ಚುಲಿ ಏನ ಸರ್ ಮಸ್ತ್ ಎಡ್ಡೆತ್ತೀರು ವಸಂತ್ ಗೋಸಾಡ್ ಸರ್ ನನ್ನ ಸರ್ ನಪ್ಪದಾರ ಮಸ್ತ್ ಎಡ್ಡೆ ಸರ್ ಆರು ಬಟ್ ಎಕ್ಸಾಮ್ ಒಂಜಿ ಸಿಂಗಿಂಗ್ ಬರತಿಚ್ಚಿ ಇತ್ತೆ ಪನ್ಪುಜರ ಈ ಮಾರಿತಿ ಒಂಜಿ ಎಕ್ಸಾಮ್ ಬರೆದಿತ್ತಂಡ ನನ್ನಲ್ಲಿ ಒಂಚೂರು ಮಿತ್ತಬಹುದು ಅಂತ ಬಟ್ ಎಂಕದಾದನ ಎಕ್ಸಾಮ್ ಒಬ್ವಿಯಸ್ಲಿ ಎಕ್ಸಾಮ್ ಬರೆಯೋಡು ನಮಕ್ ನಾಲೆಜ್ ಜಾಸ್ತಿ ಬೋರ್ಡ್ ಅಂದ್ ಬಟ್ ಹೆಂಗತೆ ಎಕ್ಸಾಮ್ ಜಾಸ್ತಿ ಅನ್ ಇಂಚ ಕಲ್ದೈತೆ ಹೆಂಗ ಮಸ್ತ್ ಯೂಸ್ ಆತಂಡ್ ಅನುಭವ ಯಾ ಮಸ್ತ್ ಲೈಕ್ ನೋಟಿಗೆ ಪದ್ಯ ಬಂತೇನೆ ಎಕ್ಸ್ಪೀರಿಯನ್ಸ್ ಆತ ಹೆಂಗ್ ಮಸ್ತ್ ಯೂಸ್ ಆತಂಡ್ ಇತ್ತೆಲ್ಲ ಯಾನು ಸಾಂಗ್ ಒಂಜಿ ವೇರಿಯೇಷನ್ ಕೊರ್ಪೆ ಪಂಡ ಅವು ಆರ್ ರೀಸನ್ ಐಕ್ ಅಲ್ಪ ಕಲ್ದಿನಿಟ್ಟೆ ಅನ್ ಸ್ವಲ್ಪ ವೇರಿಯೇಷನ್ಸ್ ಕೊರೊಂದಿಲ್ಲ ಸೊ ಇಂಕ್ obviously ಎಕ್ಸಾಮ್ ಇತ್ತುದು ಬೊಕ್ಕಲ ಚೂರು ಜಾಸ್ತಿ ಎಕ್ಸ್ಪೀರಿಯನ್ಸ್ ನಾಲೆಜ್ ಜಾಸ್ತಿ ಇತ್ತುದು ಅಂಡ್ ಇತ್ತೆ ಇಂಕ್ ದಾದನ ಖುಷಿ ಉಂಡು ದಾದ ಪಂಡ ಅರ್ನೊಟ್ಟಿಗೆ ಕಲ್ದಿನೇಟ್ ಒಂಜಿ ದಾದನ ಮುಲ್ಪ ಒಂಚೂರು ಚೇಂಜಸ್ ಎನ್ನ ಓನ್ ರಾಗ ಕೊರ್ಪೆ ಕೆಲವರ ಪಂಡ ಓನ್ ರಾಗ ಓನ್ ವೇರಿಯೇಷನ್ಸ್ ಕೊರ್ಪೆ ಕೆಲವರ ಓನ್ ಮಾಡಿಫಿಕೇಶನ್ ಈರಾದೆ ಒಂಜಿ ಓನದ ಒಂದು ಬರೆದು
ಸಾಂಗ್ ಬರೆದ ಸಾಂಗ್ ಲಿರಿಕ್ಸ್ ಮತ್ತೆ ಬರೆ ಪುಜಿ ಅದೇ ಬರೆದಿತ್ತದ ಎರಡ ಪನ್ಪಾದಿತ್ತನೆ ಕೆಲವೊಂದ್ಸತಿ ಈ ಪನ್ಪೆ ಚೌತಿದ ಸಂಘ ಅಂಚಾಪುರ ಮಲ್ದಾರಿ ಅಂಚ ಪನ ಯಾನ್ ಕಾಲೇಜ್ ನಾ ಮಸ್ತ್ ಮಲ್ದೆ ಕಾಲೇಜ್ ಏನನ್ ಸರ್ ಇತ್ತೆ ದಿನಕರ್ ಸರ್ ಪಂದ ಕನ್ನಡ ಸರ್ ಆರ್ ಮಸ್ತ್ ಬರೆ ಒಂದಿತ್ತೇವೆ ಐಕ್ ಓನ್ ಟ್ಯೂನ್ ಪಾಡೊಂದಿತ್ತ ನಮ್ಮ ಅಂಡ್ ಕನ್ನಡ ಪ್ರೋಗ್ರಾಮ್ಸ್ ಮಸ್ತ್ ಆವಂದಿತ್ತ ನಮ್ಮ ಕಾಲೇಜ್ ಐಕ್ ಯಾನ್ ಪದ್ಯ ಎಲ್ಲ ಪಂದಿತ್ತೆ ಓನ್ ನಮ್ಮನೆ ರಾಗಡ್ ಕಂಪೋಸ್ ಓನ್ ಕಂಪೋಸಿಷನ್ ಅವು ಏನಪ್ಪ ಅನ್ನಗ ನಮ್ಮ ಒಂಜಿ ಓನ್ ಅದ ಕಂಪೋಸ್ ಮಲ್ತದ ಮಾತಕ್ಲು ಹೆಡ್ಡೆ ಹತ್ತನ ಪನ್ನಗ ಮಸ್ತ್ ಖುಷಿ ಆಪುಂಡು ಪಂಡ ಜಿಂಡಲ್ಲ ನಮ್ಮ ಅದಕ್ಕೆ ಏನಲ್ಲ ಒಂಜಿ ವೇತನೆ ಎಂಚಾತನ ಎಂಕಾಪದೆ ಅಲ್ಪ ಆರ್ ಸರ್ ಅತೆ ಅರಿಗೆ ಮಸ್ತ್ ಖುಷಿ ಆವಂದಿತ್ತು ನಾನು ಪಾಡೊಂದಿತ್ತಿನ ರಾಗಾಸ್ ಉಂಡು ಮಸ್ತ್ ಖುಷಿ ಆವಂದಿತ್ತು ಅಂಡ್ ಆ ಪ್ರೋಗ್ರಾಮ್ಸ್ ಬತ್ತಿನಾಕಲ್ಲ ಮಸ್ತ್ ಪ್ರೈಸ್ ಮಂತೊಂದಿತ್ತಾರೆ ಆ ರಾಗಾಸ್ ಮಾತ ಬಟ್ ಜಾಸ್ತಿ ಕಂಪೋಸಿಷನ್ ಅಂಚ ಇಜ್ಜಿ ಆನ ಬಟ್ ಅಲ್ಪ ಮಲ್ದ ಸಿಚುವೇಶನ್ ತಿಕ್ಕನಾಗ ಮಲ್ದ ಓಕೆ ಇರ್ ಕ್ಲಾಸಿಕಲ್ ಸಿಂಗರ್ ಪಂಡರ್ ಇರ್ನ ಸರ್ ತೂದು ಪಂಪಿದ್ರ ಎಂತ ಮಾರಿತೀನಿ ಕ್ಲಾಸಿಕಲ್ ಸಿಂಗರ್ ಇಷ್ಟೆಲ್ಲ ಗೌಜಿ ಗಮ್ಮತ್ತಲ್ಲಿ ಹಾಡ್ತೀಯ ಅಂಚ ಬರ ಒಂಜಿ ಕಮೆಂಟ್ ಮಿನಿ ಹಾಕಿದ್ದೀರ ಆಕ್ಚುಲಿ ಅಂದ್ ಪಂಡ ಕ್ಲಾಸಿಕಲ್ ಸೈಡ್ ಏನ್ ಜಾಸ್ತಿ ಇಜ್ಜತೆ ಇತ್ತೆ ಸೊ ಆಬ್ವಿಯಸ್ಲಿ ಅಕಲ್ದಲ್ಲ ಪನ್ಪುಜರ್ ಅಂಡ್ ಒಂಚೂರು ದಲ ಉಪ್ಪು ಸರ್ ಒಂಜಿ ಪಣವೇರ ನನ್ನ ಸ್ಟೂಡೆಂಟ್ ಕಲ್ತದ್ದು ಕ್ಲಾಸಿಕಲ್ ಒಳ್ಳೆ ಓಕೆ ಪಣೋಲಿ ಒಂಜಿ ವ್ಯಕ್ತಿ ಪನ್ನಾಗ ಏನಪ್ಪ ಪನ್ನಾಗ ವಿದ್ಯೆದೊಟ್ಟಿಗೆ ಇಂಚಿನ ಪೂರ ಹಾಬೀಸ್ ದಿಂಡ ಮೂಲ ಬತ್ತು ಕೂಲ್ದಾರೆ ಇರೇನಪ್ಪ ಅನ್ಪಾರ್ನ ಎತ್ತ ಬಗ್ಗೆ ಪಣ ಯಾನು ಎಂಕ್ ಗೊತ್ತಿಜ್ ಆಕ್ಚುಲಿ ಯಾನ್ ಸಿಂಗರ್ ಆಪೆಂದ್ ಎಂಕ್ ಒಂಜಿ ಇಂದೆಲ್ಲ ಇಚ್ಚಾಂಡ್ ಡ್ರೀಮ್ ಇತ್ತಂಡು ಬಟ್ ಎನ್ನಿದ್ ಇಚ್ಚಾಂಡ್ ಯಾನ್ ಆಪೆ ಒಂಜಿ ಪಣ ಒಂಚೂರ್ ಜನಾಲ ಒಂಚೂರು ರೆಕಗ್ನೈಸ್ ಮಾಡ್ಕೊಳಕ್ಕೆ ಯಾನ್ ಆಪೆ ಇತ್ತೆ ನಿಕ್ಕುಲ್ ಇತ್ ಮಲ್ಲ ಚಾನಲ್ ದಕ್ಕುಲೆ ನಾನು ರೆಕಗ್ನೈಸ್ ಮಾಡ್ತಾರೆ ಥ್ಯಾಂಕ್ ಯು ನಿಕ್ಲೆಗೆ ಒಂಚಿ ಮಲ್ಲ ಥ್ಯಾಂಕ್ಸ್ ನಾನು ರೆಕಗ್ನೈಸ್ ಮಾಡ್ತೀನಿ ಎಕ್ ಸೊ ಇಂಚ ಮತ್ತೆ ರೆಕಗ್ನೈಸ್ ಯಾನ್ ಆಪೆ ಪಂದ್ ಯಾನ್ ಎನ್ನಿದ್ಲ ಇಜ್ಜಾಂಡ್ ಸೊ ಇಡಮುಟ ಬತ್ತಿನ ಒಂಜಿ ಎಂಕೊಂಜಿ ಖುಷಿ ಉಂಡು ಸೊ ಮೇಯ್ನ್ ಆದ ಫ್ಯಾಮಿಲಿ ಸಪೋರ್ಟ್ ಉಂಡು ಆ್ಯಂಡ್ ಎಂಗ್ ಫ್ರೆಂಡ್ಸ್ ಎಲ್ಲ ಏನ ಸರೌಂಡಿಂಗ್ಲ ಆ್ಯಕ್ಚುಲಿ ಮಸ್ತ್ ಎಡ್ಡೆನೆ ಉಂಡು ಇತ್ತನೆಟ್ಟೆಲ್ಲ ಸೊ ಹೋಪ್ ಅವ ಅಂಚೆನೆ ಕಂಟಿನ್ಯೂ ಆವಡ್ ಪಂಟ್ ಓಕೆ ಸಿಂಗಿಂಗ್ ಡ್ಯಾನ್ಸಿಂಗ್ ಬಿಟ್ಟು ಬೇತೆ ಹಾಬೀಸ್ ಆತುಂಡಿರ್ನ ಬೇತೆ ಯಾನ್ ದುಂಬು ಎಲೆಕ್ಯೂಷನಿಸ್ಟ್ ಆದಿತ್ತೆ ಪನ್ನಗ ನಮ್ಮ ಸ್ಪೀಚ್ ಮನ್ಪೈತೆ ಕಾಂಪಿಟಿಷನ್ಸ್ ಮಾತ ಪೋಂದಿತ್ತೆ ಬಟ್ ಆತೆ ಕೆಲವು ಮಾತ ಕೆಲವು ಡ್ರಾಯಿಂಗ್ ಆಂಕರಿಂಗ್ ಮಂತ್ അവിടെ പൂരേറ്റുള്ള ഉള്ളാരന്നാണ് ലൈറ്റ് അത് ആങ്കർ എന്ന് ഫൺഫുജിയാണ് ബട്ട് മാനേജ്മെന്റ് ഫ ನಮ್ಮ ಕೆಲವು ಇವೆಂಟ್ಸ್ ಇಡ ನಮ್ಮ ಕರ ಪಾತ್ರಡಾಪುಂಡು ಸೊಪ್ಪಗ ಮ್ಯಾನೇಜ್ಮೆಂಟ್ ಓಕೆ ಬೊಕ ಈ ಎಜುಕೇಶನ್ ದಾದ ಮಲ್ದರ್ ಇತೇನ ಮಲ್ತೊಂದಿಲ್ಲ ರೈತ ಬಗ್ಗೆ ಪನ್ನೆ ಓಕೆ MBS ಕಂಪ್ಲೀಟ್ ಮಲ್ದೆ ಲಾಸ್ಟ್ ಇಯರ್ MBS ಏನ ಕಂಪ್ಲೀಟ್ ಅಂಡ್ ಇತ್ತೆ ಯಾನ್ ಒಂಜಿ ಇಂಟರ್ನ್ಶಿಪ್ ಮಂತೊಂದಿಲ್ಲ ಒನ್ ಆಫ್ ದ ಬ್ಯಾಂಗ್ಳೂರ್ ಕಂಪನೀಸ್ ಬಟ್ ಆನ್ಲೈನ್ ದೊಲ್ಲೆ ಓಕೆ ಪೂರಾ ಪಂಡ ನನ್ನ ವರ್ಕ್ ಇರ ಯಾ ನನ್ನ ಜಾಬ್ ಓಕೆ ಸಿಂಗಿಂಗ್ ದ ಬಗ್ಗೆ ಕೂಡ ಪೋಯ್ ಏನಪ್ಪ ಅನ್ನಾಗ ನಿಕ್ಕಲ್ ಆರ್ಕೆಸ್ಟ್ರಾಗ ಒಂಜಿ ಜನಕ್ಕಲ್ ನೊಟ್ಟು ನಡೋಟ್ ಪಂಪನ ಪದ್ಯದ ಖುಷಿನೇ ಬೇತೆ ಒಂಜಿ ಟೈಮ್ ಉಂತುಂಡವು ಕೊರೋನಾ ಬತ್ತನ ಉಂತುಂಡು ಪಂಡದು ಪಣಲಿ ಕೂಡ ಕೊರೋನಾಡ್ದು ಬ್ಯಾಕ್ ಬತ್ತದು ನಮ್ಮ ಕುಡರ ಇರ ಆರ್ಕೆಸ್ಟ್ರಾ ಕೊರ್ರೆ ಪೋನಾಗ ಎತ್ತು ಖುಷಿ ಆತಂಡಿರೆಗೆ ಎತ್ತು ಎನರ್ಜಿ ಬೈತನ್ ಪಂಡ ಖುಷಿ ಆತಂಡ ಬಟ್ ಮೇನ್ಲಿ ವಿಷಯದಾದ ಪಂಡ ಯಾನ್ ಆರ್ಕೆಸ್ಟ್ರಾ ಒತ್ತಿನಿ ಕೊರೋನಾ ಆಯ್ಬಕ್ಕ ಯಾ ಆಕ್ಚುಲಿ ಫಸ್ಟ್ ಕಾಲಿಂಗ್ ಆರ್ಕೆಸ್ಟ್ರಾದ ಬತ್ತಿತ್ತೀನಿ ಕೊರೋನಾ ದುಂಬು ಒಂಚಿ ಕಾಲ್ ಬತ್ತಿತ್ತಂಡ್ ಮಸ್ತ್ ಖುಷಿ ಆದೈತು ಆ ಕಾಲ್ ತೋದು ಬಟ್ ಆ ಕಾಲ್ ಬತ್ತಿ ಬೊಕ್ಕನೆ ಕೊರೋನಾ ಬತ್ತನ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆನ್ ಫಸ್ಟ್ ಎಂಕ ಬೈತನ ಪ್ರೋಗ್ರಾಮ್ ಕ್ಯಾನ್ಸಲ್ ಆನ್ ಅವ ಆಯ್ಬೊಕ್ಕ ಯಾನ್ ಫೀಲ್ಡ್ಗೆ ಬತ್ತಿನೇ ಕೊರೋನಾ ಆಯ್ಬೊಕ್ಕ ಏನ ಸ್ಟಾರ್ಟಿಂಗ್ ಆರ್ಕೆಸ್ಟ್ರಾ ಏನ್ ಸ್ಟಾರ್ಟ್ ಮಲ್ದಿನೇ ಕೊರೋನಾ ಫಸ್ಟ್ ಏನ ಪ್ರೋಗ್ರಾಮ್ ಬಡಕ ಬೈಲ್ಡಾತೀನಿ ಪೊಳಲಿ ಸೈಡ್ ಅಂಚು ಬಡಕ ಬೈಲದಂಚು ಪ್ಲೇಸ್ ಉಂಡು ಸ್ವಲ್ಪ ಆಡ್ತೀನಿ ಫಸ್ಟ್ ಪ್ರೋಗ್ರಾಮ್ ಎನ್ನ ಜನಕ್ಲ ಪುರ ಕ್ರೌಡ್ ರಿಯಾಕ್ಷನ್ ಇಂಚ ಇತ್ತೇನೆ ಕ್ರೌಡ್ ರಿಯಾಕ್ಷನ್ ಎಡ್ಡೆ ಇತ್ತು ಎಂಕ ಆನಿ ಮಾತ್ರ ನಾನು ಪೋಡಿದೇ ಪಂತೀನಿ ಪದ್ಯ ಏನ ಕೋಸಿಂಗರ್ಸ್ ಎಡ್ಡೆ ಇತ್ತಾರೆ ಆನಿ ಮಾತ್ರ ಆಪುಂಡು ಎಂಕ ಅವ ಒಂದು ಆಪುಡ ಗೊತ್ತಿಜ್ಜಿ ನನಗೆ ಒಂಜೆರಡು ಸಾಂಗ್ ಗೊತ್ತಿತ್ತಂಡ ಯಾವ ಜೊತೆ ನಮಕ್ ಆರ್ಕೆಸ್ಟ್ರಾ ಪಂಡ ಒಂಜೊಂಜಿ ಇವೆಂಟ್ ಒಂಜೊಂಜಿ ಸಾಂಗ್ ಪನ್ನೋಡ ಆಪುಂಡು ಸೊ ಮಾತೆ ಸಾಂಗ್ಸ್ ಚೂರು ಕಲ್ದಿತ್ತೆ ಯಾನ್ ಮಸ್ತ್ ಪ್ರಿಪರೇಷನ್ ಓದಿತ್ತು ಇಂಕ ಅವ ಬಟ್ ಅಲ್ಪ ಏನ ಕೋಸಿಂಗರ್ಸ್ ಎಡ್ಡೆ ಇತ್ತೇರೆ ಆರಾಮ ಐತೇರೆ ಆರಾಮ ಕ್ರೌಡ್ ತೂ ನಂಗೆ ಅದಗಾತಿಗೆ ನಮಕ್ ಎನರ್ಜಿ ಬರ್ಪುಂಡು ಒಂಜಿ ಪೋಡ್ದಿತ್ತನಲ್ಲ ಓಕೆ ಬೊಕ್ಕ ಒವು ಸಾಂಗ್ ಅಲ್ಪ ಪೋದು ಒಂಜಿ ಸಾಂಗ್ ಪಂಡ್ರಿಗೆ ಯಾನ್ಲ ಪಣೋಲಿ ಪಂಡದು ಎನ್ನಿಯಾರ ಒಂಜಿ ಆರ್ಕೆಸ್ಟ್ರಾ ಪೋದು ಇರ್ ಕಲ್ತಿನ ಅಂಚಿತ್ನ ಸಾಂಗ್ ಆವಾಡು ಒಂಜಿ ರಾಗ ಆವಾಡು ಆಲ್ಮೋಸ್ಟ್ ಏನ್ ಸತ್ಯ ಆಲ್ಮೋಸ್ಟ್ ಮಸ್ತ್ ಸಾಂಗ್ ಏನಿತ್ತ ಪನೊಂದು ಉಪ್ಪು ನಾವು ಅಲ್ಪ ಪೋದೆ ಗೊತ್ತಾತೀನಿ ಓಕೆ ಒಂಜಿ ವೇಳೆ ಇಂಚ ಮಿನಿ ಆತಿನ ಒಂದು ಸಿಚುವೇಶನ್ ಈಗ ಒಂಜಿ ಮಿಸ್ ಆದ ಏರಣಲ್ಲಿ ನಾಡ್ದು ಬರ್ತು ಒಂಚೂರು ಅಲ್ಲಿ ಸ್ವಲ್ಪ ಕರೆಕ್ಟ್ ಮಾಡಬೇಕಿತ್ತು ಅಂಚೆ ಬರುವಂತ ಆಡಿಯನ್ಸ್ ಇಜ್ಜಿ ಅಂಚಿನ ಸಿಚುವೇಶನ್ ಇಜ್ಜಿ ಮಿಸ್ ಮಸ್ತ್ ಕಡೆಟ್ ಆತಂಡು ಆಬ್ವಿಯಸ್ಲಿ ಲೈವ್ ಬಂದಾಗ ಮಸ್ತ್ ಸಲ ಮಿಸ್ ಆಪಂಡ ನಮಕ್ ಅಂಡ್ ಅವು ಕವರ್ ಮಂತನು ಅಡೆಗಡೆಗೆ ಒಂಜ ನಮ್ಮ ಕೋಸಿಂಗರ್ ಸೈನ್ ಕವರ್ ಮಾಡ್ತಾರೆ ಇಜ್ಜಿನ ನಮ್ಮನೆ ಒಂಚೂರು ಸ್ಮಾರ್ಟ್ನೆಸ್ ಅಶ್ವದ್ ಕವರ್ ಮಾಡ್ತಾರೆ ಕೆಲವೊಂದ್ ಸತಿ
ಮತ್ತೆ ನಿಕ್ಲ ಒಂದು ಎಕ್ಸ್ಟ್ರಾ ವರ್ಡಿಂಗ್ ಸ್ಪರ್ಧೆ ಲೈನ್ ಸ್ಪರ್ಧೆ ಕೆಲವರು ಪನ್ಪೇರು ಕೆಲವು ಲಿರಿಕ್ಸ್ ಓನಿ ಉಪ್ಪುಂಡು ಅವು ತಪ್ಪು ಆಕ್ಚುಲಿ ಬಟ್ ಅವು ಲೈವ್ ಇಡೋದು ನಮಗೆ ದಾಲ ಮನ್ಫರ್ ಕೆಲವರ ಬತ್ತು ಪೋಪುಂಡು ಅವು ಪ್ರಾಕ್ಟೀಸ್ ಪಂಡ ಕೆಲವರ ಸಾಂಗ್ಸ್ ಫಸ್ಟ್ ಟೈಮ್ ಪನ್ಪಿನ ಅಂದಂಡ ನಮಗೆ ಟ್ಯೂನ್ ಗೊತ್ತಿಪ್ಪುಂಡು ಸಾಂಗ್ ಪಂದಿಪ್ಪು ಜೊತೆ ಆ ಸಾಂಗ್ ಮತ್ತೆ ಫಸ್ಟ್ ಟೈಮ್ ಬಂದ ಲಿರಿಕ್ಸ್ ಚೂರು ಅಂಚಿಂಚ ಆಪುಂಡು ಬಟ್ ಐನ್ ಸೆಕೆಂಡ್ ಟೈಮ್ ನಾವು ಪಿರ ಪ್ರಾಕ್ಟೀಸ್ ಮಾಡಿ ಹೋಗ್ತೀನಿ ಲಿರಿಕ್ಸ್ ಒಂಚು ಸಪ್ಪರ ಬಲ್ಯತೆ ನನ್ನ ಒಂಜಿ ಅಷ್ಟಮಿ ಬತ್ತುಂಡು ಚೌತಿ ಬತ್ತುಂಡು ಏತ್ ಆರ್ಕೆಸ್ಟ್ರಾಗ ಕಾಲ್ ಬತ್ತುಂಡು ಬುಕ್ ಆತುಂಡು ಫುಲ್ ಬಿಸಿ ಪನ್ಪನೊಲಿ ನೆಕ್ಸ್ಟ್ ಫುಲ್ ಬಿಸಿ ಇದು ಬಿಸಿ ಇಪ್ಪೋಡು ಆಕ್ಚುಲಿ ಬುಕ್ ಆತುಂಡು ಚೌತಿಗ್ ಲಾಸ್ಟ್ ಟೈಮಿಗೆ ಮಾತ ಏನ್ ಹಣಲ್ಲ ಹೊಸ ಆತ ಸಾಂಗ್ ಕಲ್ತದ ಏನ್ ಹಣಲ್ಲ ಟ್ರೈ ಮಲ್ಪೊಡು ಪಂದಿಲ್ಲಾರ ಮಸ್ತ್ ರೆಡಿ ಮಾಡ್ತಿದ್ದೆ ಅವನ್ ಟ್ರೈ ಮಾಡ್ಬಿಡು ಏನ್ ಟ್ರೈ ಮಾಡ್ಬಿಡು ಮಸ್ತ್ ಅಪಂಡ ಹೊಸ ಇರ್ನ ಸಾಂಗ್ ಏನೋಡಣ ಬತ್ತುಂಡ ಒಲ್ಪ ಪಂದಿರೇಗ ಶೋರ್ ಓಕೆ ಮಸ್ತ್ ಅದ್ಭುತವಾಯಿನ ಕಂಠ ಇರೇನ ಇಡೆಮುಟ ಕನತಣ್ಣ ಅಂದ ಪಣಲಿ ಪೂರ ಒಂಜಿ ನಮ್ಮ ಕಲ್ಪನ ಎಜುಕೇಶನ್ ಒಂಜಿ ಬೋರ್ಡು ನಮಕ್ ಒಂಜಿ ತಾದಿಗ್ಲೆ ತಗೋಪಿನ ಅಣ್ಣ ನಮ್ಮನೊಂಜಿ ಗುರ್ತಪತ್ತವ ನಂಚಿತ್ ನಾವು ಓ ಸಿಂಗರ್ ಅತ್ತ ನಂದಿನಿ ಸಿಂಗರ್ ಅತ್ತ ಪನ್ಪಿನ ಬೊಕ್ಕೊಂಜಿ ವಿಷಯದಾದ ಪನ್ನಾಗ ನಮ್ಮ ಏನಾಡಲ್ಲ ಒಂಜಿ ಅಚೀವ್ ಮಲ್ತೇನೆ ನಮ್ಮನ್ ಪಿದೆ ಊರ್ದಕ್ಳು ಮಸ್ತ್ ಲಿಪ್ಪೇರು ನಮ್ಮ ಊರ್ದಕ್ಳು ಕಮ್ಮಿ ಅಂದತೆ ಅವ್ವಿ ಒಂಜಿ ದಿನ ಇರೇನಿಗೆ ಇರ್ನ ಊರ್ದಕ್ಲೆಲ್ಲ ಎತ್ತದು ದಾದಾಣದ ಸನ್ಮಾನನ ಅತ್ತು ಎಡ್ಡೆ ಪಾತೆರ ಪಂತಿನ ಇತ್ತಂಡ ಇರ್ನ ಊರ್ದಕ್ಲು ಉಂಡು ಫಸ್ಟ್ಗೆ ಯಾನ್ ಕೊರೋನಾ ಟೈಮ್ ದಾಂಡ ಆಡತೆ ಒಂಜಿ 2 years 2.5 ಆಡತೆ ಯಾನ್ ಊರು ರೆಕಗ್ನೈಸ್ ಆಯ್ರೆ ಸ್ಟಾರ್ಟ್ ಆಯ್ನಿ ಒಂಜಿ ವರ್ಷ ಆತಿಜಿ ಓಕೆ ಐಡ್ ತುಂಬ ಬೇತೆ ಊರುಡು ಪ್ರೋಗ್ರಾಮ್ ಸಿಕ್ಕೊಂಡಿತ್ತಂಡು ಬೇತೆ ಊರ್ದಕ್ಲೆ ನಾಳ ಗುರ್ತೈತೆ ನನ್ನ ಊರ್ದಕ್ಲೆ ಗುರ್ತೈತಂಡು ಬಟ್ ಸಿಂಗಿಂಗ್ ಫೀಲ್ಡ್ ಆತ ಗೊತ್ತಿಜ್ಜೆ ಏರೆಗ್ಲ ಐಡ್ದು ಬೊಕ್ಕ ಆಕ್ಚುಲಿ ಫಸ್ಟ್ಗೆ ಪುರುಷೋತ್ತಮಂದುಲ್ಲೆ ನಮ್ಮ ಊರುಡು ಆರೆಡ್ದಾದ್ರೆ ಆಕ್ಚುಲಿ ಫಸ್ಟ್ ಪ್ರೋಗ್ರಾಮ್ ತಿಕ್ಕಿನಿ ಊರುಡು ರೆಕಗ್ನೈಸ್ ಮಾಡ್ತೀನಿ ಒಂಜಿ ನಾಟಕ ಟೀಮ್ಲ ಉಂಡು ಪುರುಷೋತ್ತಮ ಅಣ್ಣ ಅಂದ್ ಆರೊಂಜಿ ಆರ್ಟಿಸ್ಟ್ ಆದಿತ್ತಿನ ಎಡ್ಡಾದ್ರೆ ಆರೆಗ್ ಬಕ್ಕದ ಆರ್ಟಿಸ್ಟ್ ನಕ್ಲಾಮ ಇತ್ತು ಬಾರಿ ಒಂಜಿ ದಾದೊಂಜಿ ಗೌರವ ಉಂಡಾರೆಗ್ ರೆಕಗ್ನೈಸ್ ಮನ್ಪೇರು ಊಡಿತ್ತಿನಕ್ಲೆ ಜಾಸ್ತಿ ರೆಕಗ್ನೈಸ್ ಮನ್ಪೇರು ಸೊ ಗಣೇಶ ಚತುರ್ಥಿ ಫಸ್ಟ್ ಆರ್ಲೆ ಇದ್ದಿನ ನಾನು ಅವಳ ರೀಸೆಂಟ್ ಪನ್ನಗ ಒಂಚೂರು ಟೈಮ್ ಹಿಡ್ದು ದುಂಬು ಪನ ಲಾಸ್ಟ್ ಇಯರ್ ಇಂದೆ ಪನೋಲಿ ಲಾಸ್ಟ್ ಇಯರ್ ಫಸ್ಟ್ ಕಾರ್ಲೆ ಇದ್ದೀನಿ ಅಪ್ಪಗ ಊರು ರೆಕಗ್ನೈಸ್ ಆಯ್ರೆ ಸ್ಟಾರ್ಟ್ ಆಯ್ನಿ ಐಟ್ ಬೊಕ್ಕ ಕೆಲವು ಪ್ರೋಗ್ರಾಮ್ಸ್ ಊರುಡೆ ತಿಕ್ಕರೆ ಸ್ಟಾರ್ಟ್ ಆಯ್ನಿ ಲೈಕ್ ಊರುದ ದೇವಸ್ಥಾನಡ್ ಬೊಕ್ಕ ಊರುದ ಕೆಲವು ಫಂಕ್ಷನ್ಸ್ ಅಂಡ್ ಊರುಡ್ ಕೆಲವು ಸನ್ಮಾನ ಅಂಚ ಓಕೆ ನಮಕ್ ತಿಕ್ಕೊನ ಏನ ಪನ್ನಾಗ ನಮ್ಮನ ಊರ್ದಕ ನಮ್ಮನ ಒಂಜಿ ಪುಗಾರಿ ಅಂಡ ಅವಿತಾತ್ಮಲ ಸನ್ಮಾನ ನಮಕ್ ಅಂಚನೆ ನಮಕ್ ಪ್ರಶಸ್ತಿಲಿ ಬರ್ಪ ದೀಪ ಬಟ್ ಒರಿ ಏನ ಪುಗಾರ್ ಬೇರ ಇಜಿಂಡ ಬೇತೆಕ್ನ ತ್ರೂಟ್ ಈ ಪಂತಿನ ಸಾಂಗ್ ಎಡ್ಡೆತನ ಪಂಡ ಒಂಜಿ ಖುಷಿ ಓಕೆ ಈರ್ಮಿನ ಎರಗಾಂಡಲ ಸಂಗೀತನ ಕಲ್ಪ ಒಂದುಲ್ಲಾರ ಟೀಚ್ ಮಲ್ಪುಜಾರೆ ಓಕೆ ಒಂಜಿ ವೇಳೆ ಜೋಕುಲ್ ಬತ್ತಕ್ಕ ಒಂಚೂರು ಕಲ್ಪ ಕೊರ್ಲೆ ಪಂಡ ಕಲ್ಪದ್ ಕೊರ್ಲೆ ಪಂಡ ಸಾಂಗ್ಸ್ ಕಲ್ಪದ್ ಕೊರವೆ ಯಾನ ಬಟ್ ಆಸ್ ಎ ಟೀಚರ್ ಯಾನ್ ರಾಗ ಇರಡ ಪಾತೆರ್ದ ಟೈಮ್ ಪೋಯಿನವೇ ಗೊತ್ತಾಯ್ಜಿ ಒಂಜಿ 5 ನಿಮಿಷ ಪಾತೆರ್ ಲೆಕ್ಕ ಅಂಡ್ ಕಡೆಕಾದ ಒಂಜಿ ಸಿಂಗರ್ ಆದ ಈರ್ ಏನ ಪನ್ಪರ್ ಒಂಜಿ ಆಡಿಯನ್ಸ್ಗೆ ಏನ ಪನ್ಪರ್ ಈರ್ ಓಕೆ ಆಸ್ ಎ ಸಿಂಗರ್ ಯಾನ್ ಸಿಂಗರ್ಸ್ ದಾದ ಪನ್ಪೆ ಪಂಡ ಎಕ್ಕಡೆ ಪಂಡೆ ಪ್ರೋಗ್ರಾಮ್ಸ್ ಇತ್ತನ ಆಪರ್ಚುನಿಟೀಸ್ ಇತ್ತನ ಪೋಲೆ ಕೆಲವರ್ ಬಿಕಾಸ್ ಪೋನ್ ಬಿಜ್ಜೇರು ಎಂಕಲ್ ತೂಂದುಲ್ಲ ಆಕ್ಲೆಗ್ ಆ ಟ್ಯಾಲೆಂಟ್ ಉಂಡು ಎಂಕಲ್ ದಾಲಾತ ಆಕ್ಲೆ ಎದುರು ಕೆಲವರ ತುಂಡ ಕೆಲವರ ವಾಯ್ಸ್ ತುಂಡ ಬಟ್ ಆಕಲ್ ಪೋನ್ ಇಜ್ಜೇರು ಎದುರು ಸೊ ಟ್ರೈ ಮಲ್ಪ್ಲೆ ಆ್ಯಂಡ್ ಬೊಕ್ಕದ ಆರ್ಟಿಸ್ಟ್ ನಕ್ಲೆಗ್ಲ ಪನ್ಪನು ನಿಕ್ಲೆ ಗೊತ್ತಿತ್ತಂಡ ಆರ್ಟಿಸ್ಟ್ ನಕ್ಲೇನ್ ಎದುರ್ಕೊನೊಲೆ ಇತ್ತೆ ನಮಕ್ ಪ್ರೋಗ್ರಾಮ್ ಗೊತ್ತಿಜ್ಜೆ ನಮ್ಮ ರೆಕಮೆಂಡ್ ಮನ್ಪ ಬೇತಕ್ಲೆಗ್ ಇತ್ತೆ ಮಕ್ಕಳು ಎಡ್ಡೊಲ್ಲೆರೆ ಪೋಲೆ ಇಚ್ಚಿನ ಒಂಜಿ ಪ್ರೋಗ್ರಾಮ್ ಪೋಯಂಡ ನೆಕ್ಸ್ಟ್ ಒಂಜಿ ಎಂಕ್ಲೆಗ್ ದಾದಲ ಒಂಜಿ ಆಪರ್ಚುನಿಟಿ ಉಂಡು ನೆಕ್ಸ್ಟ್ ಒಂಜಿ ಏರನ್ನ ಆಡೆ ಬೋರ್ಡ್ ಇತ್ತನೆ ಆ ಪ್ಲೇಸ್ ಬೋರ್ಡ್ ಇತ್ತನೆ ಎಂಕಲ್ ಪನ್ಪ ಸೊ ಆರ್ಟಿಸ್ಟ್ ನಕ್ಲೆಗ್ ಅವೇ ಪನ್ಪಿನಿ ಒಂಜಿ ಟ್ರೈ ಮಲ್ಪ್ಲೆ ಬೊಕ್ಕೊಂಜಿ ಐನಾತ್ ನಿಕಲ ಸುತ್ತ ಐತಿನ ಆರ್ಟಿಸ್ಟ್ ನಕ್ಲೆ ಮಿತ್ ಕೊನಾರೆ ತೂಲೆ ಅಂಡ್ ಬೊಕ್ಕೊಂಜಿ ದಾದ ಪಂಡ ಪಬ್ಲಿಕ್ ದಾದ ಪಂಡ ಆಲ್ರೆಡಿ ನಮ್ಮ ಕುಡ್ಲದ ಬೊಕ್ಕ ಆಲ್ ಓವರ್ ನಮ್ಮ ಕರ್ನಾಟಕ ಏರು ಉಲ್ಲೇರು ಅಕಲ್ ಆರ್ಟಿಸ್ಟ್ ನಕ್ಲೆ ಮಸ್ತ್ ಸಪೋರ್ಟ್ ಮನ್ಪೇರು ಬಟ್ ಕೆಲವು ಅಲ್ಪ ಮುಲ್ಪ ನಮಕ್ ಆಪುಂಡ್ಕಿ ಜನಕುಲು ಅಂತ ಸಪೋರ್ಟ್ ಮನ್ಪೋಡು ನಮಕ್ ಪಂಡದ ಸೊ ಆರ್ಟಿಸ್ಟ್ ಅಂದ್ ಏರು ಉಲ್ಲೆ ಇರ್ತುಲೆ ಮಾತೆಲ್ಲ ಅವೇನನ್ನದ ಆರ್ಟಿಸ್ಟ್ ಆದಿಪ್ಪಡ್ ಸಿಂಗರ್ ಡಾನ್ಸರ್ ಲೈಕ್ ಡ್ರಾಯಿಂಗ್ ಮನ್ಪನಕ್ಲೆ ಏಲ ಆದಿಪ್ಪಡ್ ಈಸಿಡ್ ಓಲ ಬರ್ಪುಜಿ ಸೊ ಜನಕುಲು ಆಲ್ರೆಡಿ ಕುಡ್ಲದ ಜನಕುಲು ಅಂತ ಮಸ್ತ್ ರೆಸ್ಪೆಕ್ಟ್ ಕೊರ್ಪೇರು ಆರ್ಟಿಸ್ಟ್ ನಕ್ಲೆಗ್ ಈ ರೆಸ್ಪೆಕ್ಟ್ ಇಂಚೇನೆ ಒಪ್ಪಡು ಮಾತ ಆರ್ಟಿಸ್ಟ್ ನ ಮಿತ್ ಅಂಡ್ ಮೋಕೆಲ ಮಾತ ಆರ್ಟಿಸ್ಟ್ ನ ಮಿತ್ ನೆಕ್ಲೆ ಒಪ್ಪಡು ಪಂಡದು ಕೆನಲ್ಲ ಒಕ್ಕ ಪ್ರೋಗ್ರಾಮ್ಸ್ ಜಾಸ್ತಿ ಪನ್ಲೆ ಓಕೆ ಖಂಡಿತ ನಮ್ಮ ಈ ಅದ್ಭುತವಾದ ಮಾದೇವನ ಪದ್ಯ ಬಂತಾರೆ ನೆಕ್ಸ್ಟ್ ಟೈಮ್ ಪ್ರೋಗ್ರಾಮ್ ಇತ್ತ ನೀರೆಕ್ ಪಂಪ ಓಕೆ ಖುಷಿ ಅಂಡ್ ಇರ್ನ ಕಂಟಗ್ ಎರ್ನಲ ಕಣ್ಣು ಬೂರಂದಿಲ ಕೈಪಾಡು ಅಂಚೆನೆ ನನ್ನ ಪ್ರೋಗ್ರಾಮ್ ಕೊರೊಂದಿಪ್ಪುಲೆ ಕಾರ್ಯಕ್ರಮಕ್ಕೆ ಬತ್ತೀನಿ ಸೊಲ್ಮೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಕಾರ್ಯಕ್ರಮದಲ್ಲಿ ನಂದಿನಿ ಅವರು ಇದ್ರು. ಅದ್ಭುತವಾದ ಕಂಠದಿಂದ ಮಹಾದೇವನನ್ನು ನೆನೆಸಿದ್ರು. ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ಹೋಯ್ತು ಅಂತ ಅಂದ್ಕೊಳ್ತೇನೆ. ಹಾಗೆ ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಕೃತಿ ಮೂಡ್ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.